ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ವಸಂತ್ ಕೊಣಜಿಯವರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ವೇದಿಕೆಗೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಮೊಹಮ್ಮದ್ ಕುಂಜಿ ರಾಜ್ಯ ಕಾರ್ಯದರ್ಶಿ ಜಮಾತ್ ಇಸ್ಲಾಮಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಜಮಾತ್ ಇಸ್ಲಾಮಿ ಹಿಂದೂ ಉಳ್ಳಾಳ ಮಂಗಳೂರು ವಲಯ ಕಾರ್ಯದರ್ಶಿಯಾದಂತಹ ಇಲಿಯಾಸ್ ಇಸ್ಮಾಯಿಲ್ ಅವರು ಕೂಡ ನಾನು ವೇದಿಕೆಗೆ ಬರಮಾಡಲು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಎಲ್ಲ ಪತ್ರಕರ್ತರು, ನನ್ನ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮೀಡಿಯಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಶಿಧರ್ ವೈಯಪ್ಪಯ್ಯ ಪೈ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಪತ್ರಕರ್ತ, ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಏನು ನಮ್ಮ ಎದುರಿನಲ್ಲಿ ಆಸನಗಳಿವೆ ಅದನ್ನು ಬಂದು ಕುಳಿತುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಸ್ವಲ್ಪ ಫ್ರಂಟ್ನಲ್ಲಿ ಬಂದರೆ ಬಹಳ ಅತ್ಯುತ್ತಮ. ನಮ್ಮ ಕಾರ್ಯಕ್ರಮ ಬಹಳ ಚೊಕ್ಕ ಏನಿಲ್ಲ, ಒಂದು ಸ್ವಾಗತ ಮತ್ತು ಅದರ ಈ ಕಾರ್ಯಕ್ರಮದ ಉದ್ದೇಶ ನಂತರ ಪುಸ್ತಕ ಬಿಡುಗಡೆ ನಂತರ ಬಿಡುಗಡೆ ಮಾಡಿದವರ ಸಂದೇಶ ಇದೆ. ನಮ್ಮ ವಸಂತ್ ಕೊಣಜಿ ಅವರದ್ದು, ಅಧ್ಯಕ್ಷರು ತಾಲೂಕು ಪತ್ರಕರ್ತರ ಸಂಘದ್ದು. ಹಾಗೆ ನಂತರ ಇಂಟ್ರಾಕ್ಷನ್ಸ್, ನಿಮ್ಮಲ್ಲಿ ಏನಾದರೂ ಸಂಶಯಗಳಿದ್ದರೆ ಎಲ್ಲ ಕೇಳ್ಬೋದು. ನಮ್ಮ ಈ ಸಭೆಯಲ್ಲಿ ನಮ್ಮ ವೆಲ್ಫೇರ್ ಟೀಮ್ನ ಅಧ್ಯಕ್ಷರಾದಂಥ ನಮ್ಮ ಜಮಾತ್ ಇಸ್ಲಾಮಿ ಹಿಂದ್ ಇದರ ಕಾರ್ಯ ಸಂಚಾಲಕರಾಗಿರುವ ಸಲಾಂ ಸಿ ಎಚ್ ಅವರು ಕೂಡ ಇದ್ದಾರೆ. ಎಲ್ಲರಿಗೂ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ನಾವು ಪ್ರಾರಂಭದಲ್ಲಿ ನಾವು ಬರ್ತಾ ಇದ್ದೇವೆ. ಪ್ರಥಮವಾಗಿ ಕಾರ್ಯಕ್ರಮದ ಪ್ರಾರಂಭ, ನಿಮ್ಮೆಲ್ಲರನ್ನು ಸ್ವಾಗತಿಸಲು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಎಂಬುದರ ಬಗ್ಗೆ ಒಂದು 2-3 ಮಾತಿನಲ್ಲಿ ನಿಮ್ಮಲ್ಲಿ ಕಲ್ಪಿಸಲು ನಾನು ಇಚ್ಛಿಸ್ತಾ ಇದ್ದೇನೆ. ನಿಮಗೆಲ್ಲರೂ ತಿಳಿದಿದೆ, ಈ ತಿಂಗಳು ನಮ್ಮ ಅರಬ್ಬಿ ಭಾಷೆಯಲ್ಲಿ ರಬಿಯುಲ್ ಅವ್ವಲ್ ಎಂದು ಹೇಳ್ತಾರೆ. ಮಿಲಾದುನ್ ನಬಿ ಅಥವಾ ಪ್ರವಾದಿಯ ಹುಟ್ಟಿನ ತಿಂಗಳಾಗಿದೆ. ಬಹಳಷ್ಟು ಮುಸ್ಲಿಮರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ, ಮೆರವಣಿಗೆಗಳು, ಅದು ಇದೆಲ್ಲ. ಪ್ರಥಮವಾಗಿ ಸರ್ವಸ್ತುತಿಗಳು ಸರ್ವಲೋಕದ ಪರಿಪಾಲಕನು, ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನು ಆದ ಆ ಸರ್ವೇಶ್ವರ ದೇವನಿಗೆ, ಏಕೈಕ ದೇವನಿಗೆ ಸಲ್ಲಿಸಲು ಪ್ರಪ್ರಥಮವಾಗಿ ನಾನು ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬಂದಿರುವಂತಹ ಜಮಾತ್ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿಯಾದ ಮೊಹಮ್ಮದ್ ಕುಂಜಿ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇಂದಿನ ಪುಸ್ತಕ ಬಿಡುಗಡೆ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ತಾಲೂಕಿನ, ಆ್ಯಕ್ಚುಲಿ ಜಿಲ್ಲಾ ಅಧ್ಯಕ್ಷರು ಬರಬೇಕಿತ್ತು, ಅವರ ಸಮಯದ ನಿಬಿಡತೆ ಮತ್ತು ಅವರ ಬೆತ್ತಂಗಡಿಯಲ್ಲಿ ಅರ್ಜೆಂಟ್ ಹೋದ ಕಾರಣ ನಮ್ಮ ತಾಲೂಕು ಅಧ್ಯಕ್ಷರೊಂದಿಗೆ ನಮ್ಮ ಇಚ್ಛಿಸುವುದು ಕೂಡ ಹಾಗೆ. ನಮ್ಮ ತಾಲೂಕು ಅಧ್ಯಕ್ಷರು ಇಂದಿನ ಬರ್ತಾರೆ, ಈಗ ಓಕೆ ಲೇಟ್ನಲ್ಲಿ ಬರ್ತಾರೆ, ಆಮೇಲೆ ಬಿಡುಗಡೆ ಸಮಯದಲ್ಲಿ ಬಂದು ಮುಟ್ಟಿದೆ ಅಲ್ಲಿ ಮಾಡುವ, ಇಲ್ಲದೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಮಾಡುವ. ಅವರಿಗೆ ನಮ್ಮ ವಸಂತ್ ಕೊಣಜಿಯವರಿಗೆ ಕೂಡ ನಾನು ಹೃತ್ಪೂರ್ವಕ ಈ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಇಲ್ಲಿನ ಕಾರ್ಯದರ್ಶಿಯಾದ ಶಶಿಧರ್ ಮಿತ್ತುಬೆ ಪಯ್ಯನ್ಬೆ ಅವರಿಗೆ ಕೂಡ ನಾನು ಬಹಳ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ವಲಯ ಸೆಕ್ರೆಟರಿ ಆದ ಜಮಾತ್ ಇಸ್ಲಾಮಿ ವಲಯ ಸೆಕ್ರೆಟರಿ ಆದಂತಹ ಇಲಿಯಾಸ್ ಇಸ್ಮಾಯಿಲ್ ಅವರು ಕೂಡ ನಾನು ಹೃತ್ಪೂರ್ವಕ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಬಶೀರ್ ಕಲ್ಕಟ್ಟ ವಾರ್ತಾ ಭಾರತೀಯ ನ್ಯೂಸ್ ಮೇಕರ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೋಹನ್ ಗುತ್ತಾ ಡೇಟಿಗಳು ಬರಲಿಲ್ಲ, ಬರುವಂತಹ ಎಲ್ಲರಿಗೂ ಕೂಡ ಯಾರೆಲ್ಲ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ಅವರಿಗೆಲ್ಲರಿಗೂ ನಾನು ಬಹಳ ಹೃತ್ಪೂರ್ವಕವಾದ, ಬಹಳ ಹೃದಯಂಗಮಯವಾದ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದ ಮುಖ್ಯ ವಿಷಯ ಏಕೆ ನಾವು ಈ ಕಾರ್ಯಕ್ರಮವನ್ನು ಹೀಗೆ ಇಟ್ಟಿದ್ದೇವೆ ಬಂಧುಗಳೇ, ನನ್ನ ವಾರ್ತಾ ಮಿತ್ರ ಬಂಧುಗಳೇ, ಎಲ್ಲ ಚಾನೆಲ್ನ ಹಾಗೂ ಎಲ್ಲ ಮೀಡಿಯಾದ ಬಂಧುಗಳೇ, ಜಮಾತ್ ಇಸ್ಲಾಮಿ ಹಿಂದ್ ಕಳೆದ ಹಲವಾರು ವರ್ಷಗಳಿಂದ ಇಂತಹ ಪ್ರವಾದಿ ಹುಟ್ಟಿದ ತಿಂಗಳಿನಲ್ಲಿ ನಿರಂತರವಾಗಿ ರಾಜ್ಯ ಅಭಿಯಾನವನ್ನು ಕೈಗೊಳ್ಳುತ್ತಾರೆ. ಸೀರತ್ ಅಭಿಯಾನ
ಹೇಳ್ತಾ ಇರೋದು. ಸೀರತ್ನ ಸಂದೇಶ ಕೊಡುವಂಥ ಒಂದು ಅಭಿಯಾನ. ಅದನ್ನು ನಾವು ಸಾರ್ವಜನಿಕವಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲ ನಮ್ಮ ಸಹೋದರ ಸಮುದಾಯದ ಎಲ್ಲ ಬಂಧುಗಳು ಹಾಗೂ ನಾವೆಲ್ಲ ಒಟ್ಟಿಗೆ ಕೂಡಿ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ನಿಮಗೆ ಗೊತ್ತುಂಟು, ಇಂದಿನ ಪರಿಸ್ಥಿತಿಯೆಲ್ಲ ನಮ್ಮ ಸಮಾಜದ ಕೆಲವು ತಪ್ಪು ಕಲ್ಪನೆಗಳು, ಅವಿಶ್ವಾಸದ ಒಂದು ವಾತಾವರಣ ಈಗಾಗಲೇ ಬಂದಿದೆ. ಒಂದು ಘಟನೆ ಹೇಳಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ನಿರ್ದೇಶಕರಿಗೆ ನಾನು ಕೆಲವರಿಗೆ ನಾನು ಇಚ್ಛಿಸ್ತೇನೆ. ಒಂದು 6-7 ವರ್ಷಕ್ಕಿಂತ ಮುಂಚೆ ನಮ್ಮ ಕೊಣಜೆ ಪ್ರದೇಶದಲ್ಲಿ ಇಲ್ಲಿ ಇನ್ನೂ ಇಲ್ಲ ಅಸೈಗೊಳಿ ಪ್ರದೇಶದಲ್ಲಿ ನಾವೊಂದು ಸಾರ್ವಜನಿಕ ಕುರಾನ್ ಪ್ರವಚನ ನಾವು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕ ಕುರಾನ್ ಪ್ರವಚನ ಹಬ್ಬಿ ಅದರ ಅಲ್ಲಿಯ ಕೆಲವು ಯುವಕ ಮಂಡಲದ ಮತ್ತು ಶಾಲೆಯ ಮಾಸ್ಟರ್ ಕೂಡ ಅದರೆಲ್ಲ ಮುಖ್ಯ ಅತಿಥಿಗಳಿದ್ದರು. ಕಾರ್ಯಕ್ರಮದ ಪ್ರಚಾರ ಇದೆಲ್ಲ ಹಾಗೂ ಕಾರ್ಯಕ್ರಮದಲ್ಲಿ 2-3 ದಿವಸ ಇರುವಾಗ ನಮ್ಮ ಅಲ್ಲಿಯ ಕೆಲವು ಮಿತ್ರರು, ಅಲ್ಲಿಯ ಕೆಲವು ಕ್ಲಬ್ನ ಮಿತ್ರರು ಮತ್ತು ನಮ್ಮಲ್ಲಿ ಕೇಳಿದರು ಒಂದು ಮಾತು, ನೀವು ಯಾಕೆ ಕುರಾನ್ ಪ್ರವಚನವನ್ನು ನಮ್ಮ ಹಿಂದೂ ಪ್ರದೇಶದ ಈ ಸರೌಂಡ್ನಲ್ಲಿ ಯಾಕೆ ನಿಮ್ಗೆ ಇಡಬೇಕು, ಅದು ಮುಸ್ಲಿಮರ ವಿಷಯ, ಮುಸ್ಲಿಮರ ಪ್ರದೇಶದಲ್ಲಿ ನೀವು ಮಾಡ್ಬೋದಲ್ಲ. ಒಂದು ತಪ್ಪು ಕಲ್ಪನೆಗಳನ್ನು ನಾನು ಹೋಗಲಾಡಿಸಲಿಸ್ತಾ ಇದ್ದೇನೆ. ಆಗ ನಾವು ಅವರೆಲ್ಲ ಸಮಾಧಾನ ಮಾಡಿ ಹೇಗೂ ಕಾರ್ಯಕ್ರಮ ಆಗಿದೆ, ಬಹಳ ಅಚ್ಚುಕಟ್ಟಾಗಿದೆ, ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ಸಾರ್ವಜನಿಕ ಕುರಾನ್ ಪ್ರವಚನ ಅಂದು ಅಸೈಗೊಳಿ ನಡೆದಿತ್ತು. ಆಗಲೇ ನಮಗೊಂದು ಇದಾಯಿತು, ಯಾಕೆಂದರೆ ನಮ್ಮ ಸಮಾಜದಲ್ಲಿ ಯಾಕೆ ಧರ್ಮಗಳ ಬಗ್ಗೆ ಇಷ್ಟು ಅಂತರ ಇದೆ, ಒಂದು ಅವಿಶ್ವಾಸ. ಕುರಾನ್ ಅಥವಾ ಕುರಾನ್ ಆಗಲಿ, ಭಗವದ್ಗೀತೆಗಳಾಗಲಿ ಅಥವಾ ಬೈಬಲ್ಸ್ ಆಗಲಿ ಎಲ್ಲ ಮಾನವರದಂಥದ್ದು. ನಾವು ಒಂದು ಧರ್ಮಕ್ಕೆ ಅದನ್ನು ಸೀಮಿತಗೊಳಿಸಿದ್ದು ಅತ್ಯಂತ ದೊಡ್ಡ ತಪ್ಪು ಕಲ್ಪನೆ ಮತ್ತು ಅವತರ. ಇದು ನಮ್ಮ ದೊಡ್ಡ ಒಂದು ಸಮಾಜದಲ್ಲಿ ನಡೆದಂಥ ಒಂದು ವಿಂಗಡಣೆಗಳು. ಈ ವಿಂಗಡಣೆಗಳು ನಮಗೆ ಹೋಗಲಾಡಿಸಬೇಕು. ಇದನ್ನು ಹೇಗೆ ಹೋಗಲಾಡಿಸಬೇಕೆಂದರೆ, ಈಗ ನೋಡಿ, ಎಲ್ಲ ಧರ್ಮಗಳ ಮಹಾಪುರುಷರ ಹುಟ್ಟಿದ ಮಾಡ್ತೀವಿ. ಮೊನ್ನೆಯಾಗಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತು ಅಲ್ಲ, ಶ್ರೀ ಗಣಪತಿ ಅವರ ಜನ್ಮಾಷ್ಟಮಿ ಬಂತು. ಇದರಲ್ಲೆಲ್ಲ ನಾವು ಪಾಲ್ಗೊಂಡಿದ್ದೆವು ಎಲ್ಲ ಕಡೆ. ನಾನು ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಒಂದು ಶಾಂತಿ ಸಭೆ ಆಗಿದ್ದೆ. ಅಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಸರ್, ನಮ್ಮ ಸಮಾಜದಲ್ಲಿ ಇಂಥ ಒಂದು ಕಲ್ಪನೆಗಳಿವೆ, ಅದನ್ನು ನಾವು ಹೋಗಲಾಡಿಸುವಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಎಲ್ಲ ಜನ್ಮಾಷ್ಟಮಿಗಾಗಲಿ, ಹುಟ್ಟಿದ ದಿನಾಚರಣೆಗಳಾಗಲಿ, ಬೇರೆ ಬೇರೆ ಚತುರ್ಥಿಗಳಾಗಲಿ, ಎಲ್ಲದರಲ್ಲಿ ನಾವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಸಮಾಜದಲ್ಲಿ. ಯಾಕೆಂದರೆ ಅವರು ನಾವು ಈಗ ಏನು ಅವರ ಹೆಸರಲ್ಲಿ ಆಚರಣೆ ಮಾಡ್ತೇವೋ ಅದು ಅವರು ಏನು ಹೇಳಿದ್ದು ಅದು ನಮ್ಮ ಯುವಕರು ಮಾಡಿದ್ದು. ಅದಕ್ಕೆ ನಾನು ಏನು ಇದು ಹೇಳುವುದಲ್ಲ, ಅದರಲ್ಲಿ ಇರಲಿ, ಮೆರವಣಿಗೆಗಳಿರಲಿ, ಎಲ್ಲವೂ ಇರಲಿ, ಬಹಳ ಒಂದು ಪ್ರಾಯೋಗಿಕವಾಗಿ ಎಲ್ಲವೂ ಇರಲಿ. ಅದಕ್ಕೆ ನಾವು ಈಗಿನ ಯುವಕರೊಂದಿಗೆ ನಾವು ಅದನ್ನು ವಿರೋಧಪಡಿಸಲು ಸಾಧ್ಯವಿಲ್ಲ. ಮೆರವಣಿಗೆಗಳು ಇನ್ನಿತರ ಏನೆಲ್ಲ ಆಚರಣೆ ಅದರಲ್ಲಿ ಇರಲಿ. ಆದರೆ ಈ ಮಹನೀಯರು ಯಾರ ನಾವು ಮಹಾಪುರುಷರ ಆಚರಣೆಗಳು ನಾವೆಲ್ಲ ಮಾಡ್ತಿದ್ದೆವು, ಆ ಮಹಾಪುರುಷರು ಏನು ಈ ಜಗತ್ತಿಗೆ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಜನರಿಗೆ ತಿಳಿಸಬೇಕು. ಶ್ರೀಕೃಷ್ಣರು ಅಲ್ಲ, ಆ ಮಹಾನ್ ಭಾವ ಏನು ಇಲ್ಲಿ ಕೊಟ್ಟಿದ್ದಾರೆ ಈ ಜಗತ್ತಿಗೆ, ಏನು ಸಂದೇಶವನ್ನು ಇದೆ, ಅದರಿಂದ ಜನರಿಗೆ ಏನು ಪ್ರಯೋಜನಗಳಿವೆ. ಅದನ್ನು ಇಂದಿನ ಈ ಪರಿಸ್ಥಿತಿಯಲ್ಲಿ ವಿಶ್ವಾಸ ಸ್ವಲ್ಪ ಕಡಿಮೆಯಾದಂತಹ, ಒಂದು ಬಿರುಕು ಜಾಸ್ತಿ ಇರುವಂತಹ, ನಾನು ಬಿರುಕು ಹೇಳುವುದಿಲ್ಲ, ನಮ್ಮ ಒಗ್ಗೂಡುವಿಕೆ ಇದರಲ್ಲಿ ಕಡಿಮೆ ಆದ್ದರಿಂದ ಎಲ್ಲ ಬಿರುಕುಗಳು ಬಂದಿರುವುದು. ನಾವೇನು ಮಾಡಿದ್ದೇವೆ, ನಮ್ಮ ಧರ್ಮದ ಕಾರ್ಯಕ್ರಮ ನಾವೇ ಸೀಮಿತ ಮಾಡಿ, ಬೇರೆ ಬೇರೆ ನಮ್ಮ ಸಹೋದರ ಸಮುದಾಯದ ಧರ್ಮದ ಆಚರಣೆಗಳನ್ನೆಲ್ಲ ಬೇರೆ ಅವರವರಿಗೆ ಸೀಮಿತ ಮಾಡಿ ಆ ಕೋಣೆಗಳನ್ನು ಕಟ್ಟಿದ್ದೇವೆ. ಇದರಲ್ಲಿ ಮುಸಲ್ಮಾನರಿಗೆ ಏನು ಪಾಲಿಲ್ಲ, ಇದರಲ್ಲಿ ಹಿಂದೂಗಳಿಗೆ ಏನು ಪಾಲಿಲ್ಲ, ಇದರಲ್ಲಿ ಕ್ರಿಶ್ಚಿಯನ್ರಿಗೆ ಏನು ಪಾಲಿಲ್ಲ ಎಂಬಂತ ಒಂದು ದೊಡ್ಡ, ನಾವು ನೋಡಿದರೆ ಮಹಾಪುರುಷರ ಜೀವನ ನಾವು ಅಧ್ಯಯನ ಮಾಡಿದರೆ ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಲ್ಲ. ಅದು ಇಡೀ ಜಾಗತಿಕ ಜನರಿಗೆ ಇರುವಂತಹ ಒಂದು ಸಂದೇಶ, ಜಾಗತಿಕ ಜನರಿಗೆ ಇರುವ ಒಂದು ಮಾರ್ಗದರ್ಶನ. ಅದನ್ನು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನವನ್ನು ನೀವು ಅಧ್ಯಯನ ಮಾಡಿದರೆ ಅದು ಜಾಗತಿಕವೇ. ನೀವು ಪವಿತ್ರ ಕುರಾನ್ ಅಧ್ಯಯನ ಮಾಡಿದರೆ ಸುಮಾರು 75% ಅದರಲ್ಲಿ ಯಾರಿವನ್ನಾಸ್ ಎಂದು ಹೇಳಲಾಗ್ತದೆ. ಯಾರಿವನ್ನಾಸ್, ಹೇ ಮನುಷ್ಯರೇ. ಪ್ರವಾದಿಗಳ ಜೀವನ ನಾವು ಅಧ್ಯಯನ ಮಾಡಿದರೆ ಎಲ್ಲವೂ ಮನುಷ್ಯರಿಗಾಗಿ. ಪ್ರವಾದಿಗಳ ಎದುರಿನಲ್ಲಿ ಆಗಲಿ, ಶ್ರೀಕೃಷ್ಣ ಅವರ ಎದುರಿನಲ್ಲಿ ಆಗಲಿ, ನಮ್ಮ ಶ್ರೀರಾಮ ರವರ ಎದ್ದು ಮಹಾಪುರುಷ ನೋಡಿ, ಶ್ರೀರಾಮ ಮರ್ಯಾದ ಪುರುಷೋತ್ತಮ ನಾವು ಗೌರವಿಸ್ತೇವೆ. ಆ ವ್ಯಕ್ತಿಗಳ, ಆ ಮಹಾಪುರುಷರ
ಜೀವನ ಉಂಟಲ್ಲ, ಅದು ಯಾವುದೇ ಒಂದು ಭಾಗಕ್ಕೆ ನಾವು ಸೀಮಿತ ಇಲ್ಲ. ಅದನ್ನು ನಾವು ಅಧ್ಯಯನ ಮಾಡಿ ನಾವೇನು ಮಾಡಿದ್ದೇವೆ, ಧರ್ಮದ ಸರಿಯಾದ ಅಧ್ಯಯನ ನಮ್ಮಲ್ಲಿಲ್ಲ. ಧರ್ಮವನ್ನು ಕೆಲವು ಆಚರಣೆಗಳಿಗೆ ಮಾತ್ರ ನಾವು ಸೀಮಿತಗೊಳಿಸಿದ್ದೇವೆ. ಈ ಆಚರಣೆಗಳೇ ಧರ್ಮ, ಬಣ್ಣಗಳು, ಮಾವುತಗಳು, ತಲೆಯ ತೋರಣಗಳು, ಇದು ನಮ್ಮ ಧರ್ಮದ ಮುಖ್ಯ ವಿಷಯ ಬೇರೆ. ಅದೆಲ್ಲ ಮುಖ್ಯ ವಿಷಯ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳುದು, ಧರ್ಮದ ಮುಖ್ಯ ವಿಷಯಗಳೇನಿದೆ ಧರ್ಮದ ವ್ಯಾಲ್ಯೂಸ್ಗಳು, ಜನರ ಚಾರಿತ್ರ್ಯ, ಜನರ ನಡವಳಿಕೆ, ಅವನ ವ್ಯವಹಾರ, ಅವನ ಕುಟುಂಬ, ಇದೆಲ್ಲವೂ ಧರ್ಮಗಳಾಗಿ ಸತ್ಯ ಹೇಳುವುದು, ಪ್ರಾಮಾಣಿಕತೆ ತೋರಿಸುವುದು, ಸಚ್ಚಾರಿತ್ರವಂತನಾಗಿರುವುದು, ಹೊಣೆಗಾರನಾಗಿರುವುದು, ನನ್ನ ಸಮಾಜದ ಹೊಣೆಗಾರ ನಾನು ಎನ್ನುವಂತಹ ಈ ಭಾವನೆಗಳು, ಈ ವ್ಯಾಲ್ಯೂಸ್ಗಳನ್ನು ಧರ್ಮ ನಮಗೆ ಕಲಿಸಿದೆ. ಅದಕ್ಕಾಗಿ ನಾವು ಭಾವಿಸಿದೆವು. ಇನ್ನು ನಾವು ಏನೋ ಒಂದು ಬಿಡುಗಡೆ ಆಗಲಿ, ಬೇರೆ ಏನೋ ಕಾರ್ಯಕ್ರಮ ಆಗಲಿ, ಅದು ಬೆಂಗಳೂರ ಜನಸಾಮಾನ್ಯರ ನಡುವಿನಲ್ಲಿ. ಇನ್ನು ನಾವು ಪ್ರತ್ಯೇಕವಾಗಿ ಮಾಧ್ಯಮಗಳಿಗೆ, ಯಾಕೆಂದರೆ ಮಾಧ್ಯಮ ನಮ್ಮ ಸಮಾಜದ ಅತ್ಯಂತ ದೊಡ್ಡ ಒಂದು ಅಂಗ. ಸಮಾಜದ ಶಾಂತಿ ಮತ್ತು ಸುರಕ್ಷಿತತೆಗೆ ಮಾಧ್ಯಮದ ಕೊಡುಗೆ ಬಹಳಷ್ಟಿದೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕಾಗಿ ನಾವು ಕೇವಲ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮಗಳಿಗೆ ನಾವು ಇವತ್ತು ಆಹ್ವಾನಿಸಿದ್ದೇವೆ. ನೀವೆಲ್ಲ ಬಂದಿದ್ದೀರಿ, ನಮ್ಮ ಕರೆಗೆ ಹೋಗುವುದು ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಈ ಹಲವಾರು ಕಾರ್ಯಕ್ರಮ ನಡೆಸಿಕೊಂಡಿದೆ. ಈ ಸಂದರ್ಭದಲ್ಲಿ ವಿಚಾರಗೋಷ್ಠಿಗಳಿವೆ, ವಿಚಾರ ವಿನಿಮಯಗಳಿವೆ, ಸೀರತ್, ಬೇರೆ ಬೇರೆ ಈ ಸಂದರ್ಭ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಜಮಾತ್ ಇಸ್ಲಾಮಿ ದೊಡ್ಡ ಒಂದು ಸೇವೆ, ಸಮಾಜ ಸೇವೆ. ನಮ್ಮ ಸಮಾಜ ಸೇವೆ ವರ್ಷಕ್ಕೆ ಉಳ್ಳಾಗದಲ್ಲಿ ಸುಮಾರು 30-35 ಲಕ್ಷಕ್ಕಿಂತ ಮೇಲ್ಪಟ್ಟು ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ. ನಾವು ನೋಡುದು, ಯಾರು ಹಸಿದಿದ್ದಾರೆ ಅವರಿಗೆ ಕೊಡುವುದು, ಯಾರು ಸೂರಿಲ್ಲ ಅವರಿಗೆ ಮನೆ ಅವರಿಗೆ ಕೊಡುವುದು. ಎಲ್ಲಿ ಏನೆಲ್ಲ ಸಮಾಜ ಸೇವೆ, ಏನೆಲ್ಲ ಅಗತ್ಯಗಳಿವೆ, ನಮ್ಮ ಆಫೀಸಲ್ಲಿ ಒಂದೇ ನಿಮಗೆ ಪರಿಚಯ ಆಗ್ಬೋದು. ಅಲ್ಲಿ ವಿಧವಾ ವೇತನವಿದೆ, ರಕ್ತದ ಇದಿದೆ. ನಮ್ಮಲ್ಲಿ ಸದ್ಭಾವನಾ ವೇದಿಕೆ ಎಂಬ ದೊಡ್ಡ ಒಂದು ಸಂಘ ಇದೆ. ಸದ್ಭಾವನಾ ವೇದಿಕೆಯಲ್ಲಿ ಎಲ್ಲ ಮತಧರ್ಮದ, ನಿಮಗೆ ಗೊತ್ತಿರ್ಬೋದು, ನಮ್ಮ ಪ್ರಸಾದರಿ ಕಲಿಮಾರ್ ಅವರು ನಾವು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿದ್ದಾರೆ. ಅವರ ಮುಖಾಂತರ ಹಲವಾರು ಕಾರ್ಯಕ್ರಮ ವರ್ಷದಲ್ಲಿ ಮಾಡ್ತಾ ಇದ್ದೇವೆ. ಜನಹಿತ ಕಾರ್ಯಕ್ರಮಗಳು, ಎಲ್ಲ ಧರ್ಮಗಳ ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಈದ್ ಆಗಿರ್ಬೋದು, ಉಪವಾಸದ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಒಟ್ಟುಗೂಡಿ ನಾವು ಹೇಳಬೇಕಾದ್ರೆ ಅದಕ್ಕೆ ಎಲ್ಲ ಪರಿಚಯ ಇರುವಂತಹ ವಿಷಯ ಎಲ್ಲ ಮಾಧ್ಯಮದಲ್ಲಿ. ಅದಕ್ಕೆ ಒಳಪಟ್ಟಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ರಚನಾತ್ಮಕ ಕಾರ್ಯಕ್ರಮ. ತಾವೆಲ್ಲ ಬಂದಿದ್ದೀರಿ, ಕೈಜೋಡಿಸಿದ್ದೀರಿ. ನಿಮ್ಮ ಸಂಪೂರ್ಣವಾದ ಸಹಕಾರ, ಶಾಂತಿ ನೆಲೆಸುವಲ್ಲಿ ನಿಮ್ಮ ಸಂಪೂರ್ಣವಾದ ಸಹಕಾರಗಳು ಇನ್ನು ಮುಂದೆ ಇದಕ್ಕೆ ಮುಂಚೆ ಕೂಡ ಇತ್ತು, ಇನ್ನು ಮುಂದೆ ಕೂಡ ಅದನ್ನು ಮುಂದುವರಿಸಿ ಬರಬೇಕೆಂಬ ದೊಡ್ಡ ಒಂದು ವಿನಂತಿಯೊಂದಿಗೆ ನಾನು ನನ್ನ ಸ್ವಾಗತ ಮತ್ತು ಈ ಪ್ರಾಸ್ತಾವಿಕ ಕಾರ್ಯಕ್ರಮವನ್ನು ತಲುಪಿಸ್ತೇನೆ. ನಮ್ಮ ಮುಖ್ಯ ಕಾರ್ಯಕ್ರಮಗಳಿಗೆ ನಾವು ಹೋಗೋಣ. ಈ ಪುಸ್ತಕದ ಬಿಡುಗಡೆ ಸಮಾರಂಭ ಈ ದಿನ ಇಲ್ಲಿ ನಡೆಯುತ್ತಾ ಇದೆ. ಈಗಾಗಲೇ ತಿಳಿಸಿದಂತೆ ಇದು ಪ್ರವಾದಿಯವರು ಹುಟ್ಟಿದ ತಿಂಗಳು. ಈ ತಿಂಗಳಲ್ಲಿ ನಾವು ಜಮಾತ್ ಇಸ್ಲಾಮಿಯ ವತಿಯಿಂದ ನಾವು ಯಾವುದೇ ಮೆರವಣಿಗೆ ಮಾಡುವುದು ಅಂತ ಇಲ್ಲ, ಅಥವಾ ಜನ್ಮದಿನದ ಆಚರಣೆಯು ನಾವು ಮಾಡುವುದಿಲ್ಲ. ಹಾಗೆ ಒಂದು ಜನ್ಮದಿನದ ಆಚರಣೆ ಎಂಬುದು ಇಲ್ಲ ಇಸ್ಲಾಮಿನ. ಅಥವಾ ಮೆರವಣಿಗೆ ಮಾಡುವುದು ಕೂಡ ಅದೇನೋ ಒಂದು ದೊಡ್ಡ ಕೆಲಸ ಅಲ್ಲ. ನಾವು ಈ ತಿಂಗಳಲ್ಲಿ ಪ್ರವಾದಿಯವರ ಸಂದೇಶಗಳೇನು, ಅವರು ಮಾನವ ಕುಲಕ್ಕೆ ಕೊಟ್ಟ ಕೊಡುಗೆಗಳೇನು, ಅದು ಇವತ್ತಿಗೆ ಅದರ ಅಗತ್ಯ ಏನಿದೆ, ಅದರ ಪ್ರಸ್ತುತತೆ ಏನಿದೆ ಎಂಬುದನ್ನು ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಒಂದು 10 ದಿನಗಳ ಅಭಿಯಾನ ರಾಜ್ಯದ ಉದ್ದಗಲಕ್ಕೂ ನಡೆಯಲಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಒಂದು ಅಭಿಯಾನ ಈ ರಾಜ್ಯದ ಉದ್ದಗಲಕ್ಕೂ 10 ದಿನಗಳ ಕಾಲ 11ನೇ ತಾರೀಕಿನಿಂದ 22ನೇ ತಾರೀಕಿನ ತನಕ ನಡೆಯುತ್ತದೆ. ಈ ಅಭಿಯಾನದ ಮೂಲಕ ಈ ನಾಡಿಗೆ, ಕನ್ನಡ ಜನತೆಗೆ ಪ್ರವಾದಿಯವರ ಸಂದೇಶಗಳನ್ನು ಪರಿಚಯಿಸುವ, ಅವರು ನಿರ್ಮಿಸಿದ ಸಮಾಜವನ್ನು ಪರಿಚಯಿಸುವ, ಅವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ, ಹಾಗೆ ಸಮಾಜದ ಶಾಂತಿಯನ್ನು, ಸಮಾಜದ ನೆಮ್ಮದಿಯನ್ನು, ಸಮಾಜದ ಆರೋಗ್ಯವನ್ನು
ಕಾಪಾಡಿಕೊಳ್ಳುವ ಉದ್ದೇಶದೊಂದಿಗೆ ಈ ಅಭಿಯಾನವನ್ನು ಜಮಾಅತೆ ಇಸ್ಲಾಮಿ ನಡೆಸ್ತಾ ಇದೆ. ಪ್ರವಾದಿ ಮೊಹಮ್ಮದರು ಒಂದು ಪೌರಾಣಿಕ ಕಥಾಪಾತ್ರ ಅಲ್ಲ. ಪ್ರವಾದಿ ಮೊಹಮ್ಮದ್ ಎಂಬುದು, ಪ್ರವಾದಿ ಮೊಹಮ್ಮದರು ಇತಿಹಾಸದ ಬೆಳಕಿನಲ್ಲಿ ಬದುಕಿದ, ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟ ಒಂದು ಐತಿಹಾಸಿಕ ವ್ಯಕ್ತಿ ಪ್ರವಾದಿ ಮೊಹಮ್ಮದ್. ಪೌರಾಣಿಕ ಕಥಾಪಾತ್ರ ಅಲ್ಲ, ಪೌರಾಣಿಕ ಮಹಾಪುರುಷರು ಅಲ್ಲ. ಪ್ರವಾದಿ ಮೊಹಮ್ಮದರು ಐತಿಹಾಸಿಕ ವ್ಯಕ್ತಿ. ಅವರ ಬದುಕು ಪರಿಪೂರ್ಣವಾಗಿ ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟದ್ದು. ಅವರ ಬದುಕಿನ ಎಲ್ಲ ಘಟನೆಗಳು ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟದ್ದು. ಆದ್ದರಿಂದ ಪ್ರವಾದಿ ಮೊಹಮ್ಮದರ ಬದುಕು ಐತಿಹಾಸಿಕವಾದಂತಹ ಬದುಕು, ಚಾರಿತ್ರಿಕವಾದಂತಹ ಬದುಕು. ಪ್ರವಾದಿ ಮೊಹಮ್ಮದರ ಬಗ್ಗೆ ಪವಿತ್ರ ಕುರಾನ್ ಹೇಳುವುದು, ಅವರು ಒಬ್ಬ ಮನುಷ್ಯರಾಗಿದ್ದರು. ಆದರೆ ಅವರಿಗೆ ಇದ್ದ ವಿಶೇಷತೆ ಏನಂದ್ರೆ, ಅವರಿಗೆ ದೈವಿಕ ಮಾರ್ಗದರ್ಶನ ಬರ್ತಾ ಇತ್ತು. ದೈವಿಕ ಮಾರ್ಗದರ್ಶನದ ಬುನಾದಿಯಲ್ಲಿ ಅವರು ಒಂದು ಸಮಾಜವನ್ನು ಕಟ್ಟುತ್ತಾರೆ. ಜಗತ್ತಿಗೆ ಎಲ್ಲ ಕಾಲಗಳಲ್ಲೂ ಮಾದರಿಯಾದ ಸಮಾಜ, ಎಲ್ಲ ಕಾಲಗಳಿಗೂ ಮಾದರಿಯಾದ ಸಮಾಜ. ಯಾವುದನ್ನೆಲ್ಲ ಮಾನವ ಕುಲ ಒಳಿತು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಒಳಿತುಗಳು ಇದ್ದ, ಯಾವುದನ್ನೆಲ್ಲ ಮನುಷ್ಯ ಮಾನವ ಕುಲ ಕೆಡುಕು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾದ ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದರು ಕಟ್ತಾರೆ. ಪ್ರವಾದಿ ಮೊಹಮ್ಮದರ ಅತಿ ದೊಡ್ಡ ಸಾಧನೆ ಏನೆಂದರೆ, ಅತ್ಯಂತ ದೊಡ್ಡ ಸಾಧನೆ ಏನು ಅಂತ ಕೇಳಿದ್ರೆ, ಅವರು ಇವತ್ತಿಗೂ ಮನುಷ್ಯರಾಗಿ ಉಳಿದಿದ್ದಾರೆ ಎಂಬುದು. ನಾವು ಮಹಾಪುರುಷರುಗಳನ್ನೆಲ್ಲ ದೇವರಾಗಿ ಮಾಡುತ್ತೇವೆ. ಯಾವ ಮಹಾಪುರುಷರುಗಳು ಇವತ್ತು ನಮ್ಮ ಬಳಿ ಮನುಷ್ಯರಾಗಿ ಉಳಿದಿಲ್ಲ, ಅವರೆಲ್ಲರೂ ದೇವರುಗಳಾಗಿದ್ದಾರೆ. ಎಲ್ಲ ಮಹಾಪುರುಷರುಗಳನ್ನು, ಎಲ್ಲ ದಾರ್ಶನಿಕರನ್ನು ನಾವು ದೇವರು ಮಾಡಿಬಿಟ್ಟಿದ್ದೇವೆ. ಮತ್ತು ಸಮಾಜದಲ್ಲಿ ನಡೆಯುವ ಅತ್ಯಂತ ದೊಡ್ಡ ಮೋಸ ಯಾವುದು ಅಂತ ಕೇಳಿದ್ರೆ, ದೇವರ ಹೆಸರಿನಲ್ಲಿ ನಡೆಯುವ ಮೋಸ. ಈ ಸಮಾಜದಲ್ಲಿ ನಡೆಯುವ ಅತಿ ದೊಡ್ಡ ಮೋಸ ಅದು. ದೇವರ ಹೆಸರಿನಲ್ಲಿ ಮನುಷ್ಯನನ್ನು ಮೋಸ ಮಾಡಿ ಬಹಳ ಸುಲಭ. ದೇವರ ಹೆಸರಲ್ಲಿ ನೀವು ಯಾರನ್ನು ಬೇಕಾದ್ರೂ ಮೋಸ ಮಾಡಬೇಕು. ಪ್ರವಾದಿ ಮೊಹಮ್ಮದರ ಬಹಳ ದೊಡ್ಡ ವಿಶೇಷತೆ, ಬಹಳ ದೊಡ್ಡ ಸಾಧನೆ, ಅವರು ಇವತ್ತಿಗೂ ಮನುಷ್ಯರಾಗಿಯೇ ಉಳಿದಿದ್ದಾರೆ. ಅವರು ದೇವರಾಗಲೇ ಇಲ್ಲ. 120 ಕೋಟಿ ಮುಸ್ಲಿಮರು ಅವರ ಜೀವಕ್ಕಿಂತ ಹೆಚ್ಚಾಗಿ ಪ್ರವಾದಿ ಮೊಹಮ್ಮದರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಆದರೆ ಆರಾಧಿಸುವುದಿಲ್ಲ, ಪೂಜೆ ಮಾಡುವುದಿಲ್ಲ ಪ್ರವಾದಿ ಮೊಹಮ್ಮದರನ್ನು. ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ. ಅವರ ಒಂದು ಫೋಟೋ, ಅವರ ಒಂದು ಮೂರ್ತಿ, ಅವರ ಹೆಸರಲ್ಲಿ ಯಾವುದೋ ಒಂದು ಮಂದಿರ, ಯಾವುದೋ ಒಂದು ಕಟ್ಟಡ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಸುಮಾರು 50ಕ್ಕಿಂತ ಹೆಚ್ಚು ಮುಸ್ಲಿಂ ದೇಶಗಳಿವೆ ಜಗತ್ತಿನಲ್ಲಿ. ಅಲ್ಲೆಲ್ಲೂ ಪ್ರವಾದಿಯವರ ಒಂದು ಫೋಟೋ ಇಲ್ಲ, ಪ್ರವಾದಿಯವರ ಒಂದು ಸ್ಟ್ಯಾಚ್ಯೂ ಎಲ್ಲೂ ಇಲ್ಲ ಜಗತ್ತಿನಲ್ಲಿ. ಆದರೆ ಜಗತ್ತಿನ 120 ಕೋಟಿ ಮುಸ್ಲಿಮರ ಹೃದಯದಲ್ಲಿ ಪ್ರವಾದಿ ಮೊಹಮ್ಮದರಿದ್ದಾರೆ. ಮುಸ್ಲಿಮರು ಮಾತ್ರ ಅಲ್ಲ, ಅವರನ್ನು ಯಾರೆಲ್ಲ ಓದಿದ್ದಾರೋ, ಅವರನ್ನು ಯಾರೆಲ್ಲ ತಿಳ್ಕೊಂಡಿದ್ದಾರೋ ಅವರೆಲ್ಲರೂ ಪ್ರವಾದಿ ಮೊಹಮ್ಮದರನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅವರ ಅನುಯಾಯಿಗಳು ಅಲ್ಲದವರು ಕೂಡ. ಈ ಪುಸ್ತಕದಲ್ಲಿ ಸುಮಾರು 18 ಲೇಖನಗಳಿವೆ. ಬೇರೆ ಬೇರೆ ಧರ್ಮದ ಮೇಲೆ ನಂಬಿಕೆ ಇಡುವ ಪ್ರವಾದಿ ಮೊಹಮ್ಮದರ ಅನುಯಾಯಿಗಳು ಅಲ್ಲದವರು ಬರೆದ ಲೇಖನಗಳು. ಅವರೆಷ್ಟು ಪ್ರವಾದಿಯ ಬದುಕಿನಿಂದ ಪ್ರಭಾವಿತಗೊಂಡಿದ್ದಾರೆ, ಅವರೆಷ್ಟು ಪ್ರವಾದಿಯವರನ್ನು ಗೌರವಿಸ್ತಾರೆ ಎಂಬುದರ ಬಹಳ ಒಳ್ಳೆಯ ನಿದರ್ಶನ ಈ ಪುಸ್ತಕದಲ್ಲಿ ಇರುವ ಬೇರೆ ಬೇರೆ ಲೇಖನಗಳು. ಅಂದ್ರೆ ಪ್ರವಾದಿಯವರನ್ನು ಯಾಕೆ ಜನರು ಪ್ರೀತಿಸ್ತಾರೆ ಅಂತ ಕೇಳಿದ್ರೆ, ಪ್ರವಾದಿಯವರನ್ನು ಯಾಕೆ ಜನರು ಗೌರವಿಸ್ತಾರೆ ಅಂತ ಕೇಳಿದ್ರೆ, ಅವರ ಸ್ವಚ್ಛವಾದ ಬದುಕು ಮತ್ತು ಅವರ ಸ್ಪಷ್ಟವಾದ ಸಂದೇಶಗಳು. ಜಗತ್ತಿನಲ್ಲಿ ಅದ್ಭುತಗಳನ್ನು ಮಾಡಿ ತೋರಿಸಿದವರಲ್ಲ ಪ್ರವಾದಿ ಮೊಹಮ್ಮದ್. ನಮಗೆ ಅದ್ಭುತಗಳನ್ನು ಮಾಡುವವರಂದ್ರೆ ಬಹಳ ಇಷ್ಟ. ಪ್ರವಾದಿ ಮೊಹಮ್ಮದರ ಅದ್ಭುತಗಳನ್ನು ಮಾಡಲಿಲ್ಲ ಜಗತ್ತಿನಲ್ಲಿ. ಏನೇನೋ ಅದ್ಭುತಗಳನ್ನು ತೋರಿಸಿ ಒಂದು ಸಮಾಜವನ್ನು ಸ್ಥಾಪಿಸಿದ್ದಾರೆ. ಬದಲಾಗಿ ತನ್ನ ಸ್ವಚ್ಛವಾದ ಬದುಕು,
ಫಮಾ ಲಬಿಸ್ತು ಫೀಕುಂ ಉಮರನ್ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್ ಅಂತ ಕೂಡ ಹೇಳ್ತಾರೆ. ಪ್ರವಾದಿಯವರೊಂದಿಗೆ ಅವರೆಲ್ಲ ಬಂದು ಹೇಳಿದ್ರು, ನೀವು ಅದ್ಭುತಗಳನ್ನೆಲ್ಲ ತೋರಿಸಬೇಕು, ಭೂಮಿಯನ್ನು ಸೀಳಬೇಕು, ಅದರಿಂದ ಚಿಲುಮೆ ಹೊರಗೆ ಬರಬೇಕು, ಆಕಾಶವನ್ನು ಪುಡಿ ಪುಡಿ ಮಾಡಬೇಕು, ಒಂದು ಚಿನ್ನದ ಮನೆ ನಿಮಗೆ ನಿರ್ಮಾಣ ಆಗಬೇಕು, ನೀವು ಆಕಾಶದ ಮೇಲೆ ಹೋಗಬೇಕು, ಹೋಗಿ ಅಲ್ಲಿಂದ ಒಂದು ಗ್ರಂಥವನ್ನು ಕೈಯಲ್ಲಿ ಹಿಡ್ಕೊಂಡು ಬರಬೇಕು, ನೀವು ಯಾವ ದೇವರ ಬಗ್ಗೆ ನಮಗೆ ಹೇಳಿಕೊಡ್ತೀರಾ ಆ ದೇವರನ್ನು ನಮ್ಮ ಎದುರಿನಲ್ಲಿ ತಂದು ನಿಲ್ಲಿಸಬೇಕು. ಹೀಗೆ ಬೇರೆ ಬೇರೆ ಡಿಮ್ಯಾಂಡ್ಗಳಲ್ಲಿ ಇತ್ತು ಮಕ್ಕಳು. ಪ್ರವಾದಿಯವರು ಅವರಿಗೆ ಕೊಟ್ಟ ಒಂದು ಉತ್ತರ ಇದೆ, ಫಮಾ ಲಬಿಸ್ತು ಫೀಕುಂ ಉಮರನ್ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್. ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳ್ತಾರೆ. 40 ವರ್ಷಗಳವರೆಗೆ ಪ್ರವಾದಿ ಮೊಹಮ್ಮದರು ಆ ಸಮಾಜದಲ್ಲಿ ಅವರ ಜೊತೆಗೆ ಬದುಕಿದ್ರು. 40 ವರ್ಷಗಳವರೆಗೂ ಅವರು ಪ್ರವಾದಿ ಅಂತ ಹೇಳಿರಲಿಲ್ಲ. 40 ವರ್ಷಗಳವರೆಗೂ ಅವರು ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಸಮಾಜದಲ್ಲಿ. 40ನೆಯ ವಯಸ್ಸಿನಲ್ಲಿ ಅವರಿಗೆ ದೈವಿಕ ಮಾರ್ಗದರ್ಶನ ಬರುತ್ತದೆ. ಆ ನಂತರ ಅವರು ದೇವರ ಬಗ್ಗೆ, ಧರ್ಮದ ಬಗ್ಗೆ, ಮೋಕ್ಷದ ಬಗ್ಗೆ ಜನರಿಗೆ ಸಂದೇಶವನ್ನು ಕೊಡುತ್ತಾರೆ, ಬದುಕಿನ ವಾಸ್ತವಿಕತೆಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಪ್ರವಾದಿ ಮೊಹಮ್ಮದರು ಆ ಜನರೊಂದಿಗೆ ಹೇಳುವುದು ಹಾಗೆ, ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳಿ. 40 ವರ್ಷಗಳ ನನ್ನ ಬದುಕು ನಿಮ್ಮ ಎದುರಿನಲ್ಲಿದೆ. ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಮದುವೆ, ನನ್ನ ಬಿಸ್ನೆಸ್, ಇದೆಲ್ಲವೂ ನಿಮ್ಮ ಎದುರಿನಲ್ಲಿದೆ. ಅದರ ಬಗ್ಗೆ ಕಂಪ್ಲೇಂಟ್ ಇದೆ ಅಂತ ಕೇಳು. ಅಂದರೆ ಸಮಾಜದ ಸವಾಲುಗಳನ್ನು ತನ್ನ ನಿಷ್ಕಳಂಕವಾದ ಸ್ವಚ್ಛವಾದ ಬದುಕಿನ ಮೂಲಕ ಎದುರಿಸುವುದು ಬಹಳ ದೊಡ್ಡ ಸಾಧನೆ. ಪ್ರವಾದಿ ಮೊಹಮ್ಮದರ ಅತ್ಯಂತ ದೊಡ್ಡ ಅದ್ಭುತ ಯಾವುದು ಅಂತ ಕೇಳಿದ್ರೆ ಅವರ ಬದುಕು, ನಿಷ್ಕಳಂಕವಾದ ಬದುಕು. 63 ವರ್ಷ ಬದುಕಿದ್ದಾರೆ ಅವರು. 63 ವರ್ಷಗಳಲ್ಲಿ ಮಾತಿನಿಂದ ಅಥವಾ ವರ್ತನೆಯಿಂದ ಯಾರ ಮನಸ್ಸನ್ನು ಅವರು ನೋಯಿಸಿದವರಲ್ಲ. ಅವರಿಗೆ ಶತ್ರುಗಳಿದ್ದರು ಸಹ, ಅವರಿಗೆ ಶತ್ರುಗಳಿದ್ದಾರೆ, ಅವರಿಗೆ ಪತ್ನಿಯಂದಿರಿದ್ದಾರೆ, ಸೇವಕರಿದ್ದಾರೆ, ಜೊತೆಗಾರರಿದ್ದಾರೆ. ಯಾರು ಕೂಡ ಮೊಹಮ್ಮದ್ ನನ್ನ ಬಗ್ಗೆ ಹೀಗೆ ಹೇಳಿದರು ಅಥವಾ ಮೊಹಮ್ಮದ್ ನನ್ನೊಂದಿಗೆ ಹೀಗೆ ವರ್ತಿಸಿದರು ಎಂದು ಒಂದು ಸ್ವಲ್ಪ ಬೇಜಾರಿನಿಂದ ಯಾರಾದರೂ ಹೇಳಲಿಕ್ಕೆ ಆಸ್ಪದವೇ ಇಲ್ಲದ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದರು ಆ ಸಮಾಜದಲ್ಲಿ ಬದುಕಿದ್ದಾರೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಅವರಿಗೆ ಶತ್ರುಗಳ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸಿದ್ದಾರೆ. ಅವರನ್ನು ಕವಿ ಅಂತ ಹೇಳಿದ್ದಾರೆ. ಇವರು ಪ್ರವಾದಿ ಅಲ್ಲ, ಇವರೊಬ್ಬ ಕವಿ. ಇವರು ಪ್ರವಾದಿ ಏನು ಅಲ್ಲ, ಇವರೊಬ್ಬ ಮಾಟಗಾರ. ಇವರು ಪ್ರವಾದಿ ಅಲ್ಲ, ಇವರೊಬ್ಬ ಜಾದೂಗಾರ. ಹಾಗೆಲ್ಲ ಆರೋಪ ಮಾಡಿದ್ದಾರೆ ಜನರು. ಆದರೆ ಅವರೆಂದೂ ಕೂಡ ಪ್ರವಾದಿಯವರ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡಿರಲಿಲ್ಲ. ಪ್ರವಾದಿಯವರ ಸತ್ಯಸಂಧತೆ, ಪ್ರವಾದಿಯವರ ಪ್ರಾಮಾಣಿಕತೆ, ಅವರ ಬದುಕಿನ ಶ್ರೇಷ್ಠ ಚಾರಿತ್ರ್ಯ, ಇದರ ಬಗ್ಗೆ ಆ ಸಮಾಜದಲ್ಲಿ ಯಾರು ಪ್ರವಾದಿಯವರನ್ನು ಪ್ರಶ್ನಿಸಿರಲಿಲ್ಲ. ಅಂತಹ ನಿಷ್ಕಳಂಕವಾದ ಬದುಕರು, ಅಂತಹ ಪರಿಪೂರ್ಣವಾದ ಬದುಕರು. ಪ್ರವಾದಿಯವರ ಬಗ್ಗೆ ಕುರಾನ್ ಹೇಳಿತು, ವಇನ್ನಕ ಲಅಲಾ ಖುಲುಕಿನ್ ಅಲೀಮ್. ಪ್ರವಾದಿಯವರೇ, ನೀವು ಬಹಳ ಉನ್ನತ ಚಾರಿತ್ರ್ಯವಂತರು ಅಂತ ಪ್ರವಾದಿಯವರ ಬಗ್ಗೆ ದೇವರು ಹೇಳುವುದು. ಇನ್ನಮಾ ಬುಯಿಸ್ತು ಲಿಉತಮ್ಮಿಮ ಮಕಾರಿಮಲ್ ಅಖ್ಲಾಕ್ ಅಂತ ಹೇಳಿದರು ಪ್ರವಾದಿ. ನಾನು ಜಗತ್ತಿಗೆ ಬಂದಿರುವುದು ಚಾರಿತ್ರ್ಯದ ಪರಿಪೂರ್ಣತೆಯನ್ನು, ಸಚ್ಚಾರಿತ್ರ್ಯದ ಪರಿಪೂರ್ಣತೆಯನ್ನು ನಿಮಗೆ ತೋರಿಸಿಕೊಡುವುದಕ್ಕೆ. ಪ್ರವಾದಿಯವರ ಬಳಿ ಬಂದೊಬ್ಬರು ಕೇಳ್ತಾರೆ, ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದರು. ಧರ್ಮ ಅಂದರೆ ನಾವು ಧರ್ಮ ಅಂದರೆ ಏನು ಎಂಬುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಇರ್ಬೋದು. ನಮ್ಮ ಪ್ರವಾದಿಯವರ ಬಳಿ ಬಂದೊಬ್ಬರು ಪ್ರಶ್ನಿಸ್ತಾರೆ, ಮದ್ದೀನು ಯಾ ರಸೂಲಲ್ಲಾಹ್, ಪ್ರವಾದಿಯವರ ಧರ್ಮ ಅಂದರೆ ಏನು? ಪ್ರವಾದಿಯವರು ಕೊಟ್ಟ ಉತ್ತರ ಖುಲುಕುಲ್ ಹುಸ್ನ, ಸಚ್ಚಾರಿತ್ರ್ಯವೇ ಧರ್ಮ. ಧರ್ಮ ಅಂದರೆ ಸಚ್ಚಾರಿತ್ರ್ಯ. ಧರ್ಮ ಅಂದರೆ ನೀವು ಒಳ್ಳೆಯ ವ್ಯಕ್ತಿಗಳಾಗುವುದು, ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿವೆ. ಧರ್ಮ ಅಂದರೆ ಸಚ್ಚಾರಿತ್ರ್ಯ ಅಂತ ಹೇಳಿ ಉತ್ತರ ಕೊಡ್ತಾರೆ ಪ್ರವಾದಿ ಮೊಹಮ್ಮದ್. ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕೊಟ್ಟ ಸಂದೇಶ, ಅವರು ಜಗತ್ತಿಗೆ ಪರಿಚಯಿಸಿದ ಧರ್ಮ, ಅದು ಸಚ್ಚಾರಿತ್ರ್ಯ, ಪ್ರಾಮಾಣಿಕತೆ, ಸತ್ಯಸಂಧತೆ.
ಬದುಕಿನಲ್ಲಿ ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ನಾವು ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಮಟ್ಟ ಯಾವುದು? ಈ ಜಗತ್ತಿನಲ್ಲಿ ನಾವು ತಲುಪಬಹುದಾದ ಅತ್ಯಂತ ದೊಡ್ಡ ಸಾಧನೆ ಏನೆಂದರೆ ನೀವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಒಳ್ಳೆಯ ಡಾಕ್ಟರ್ ಆಗುವುದಕ್ಕಿಂತ, ಒಳ್ಳೆಯ ಇಂಜಿನಿಯರ್ ಆಗುವುದಕ್ಕಿಂತ, ಒಳ್ಳೆಯ ಪತ್ರಕರ್ತ ಆಗುವುದಕ್ಕಿಂತ, ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ಟಿಗೆ ವಿದಾಯ ಹೇಳುವಾಗ ಕೊನೆಯ ಮ್ಯಾಚಿನಲ್ಲಿ ಅವರಿಗೆ ಆ ಮ್ಯಾಚಿನೊಂದಿಗೆ ಅವರು ಕ್ರಿಕೆಟಿಗೆ ವಿದಾಯ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ಮೈದಾನದಲ್ಲಿ ಒಂದು ಸಣ್ಣ ಅಭಿನಂದನಾ ಸಭೆ ಮಾಡಿದರು ಸಚಿನ್ ತೆಂಡೂಲ್ಕರ ತನ್ನ ಕೊನೆಯ ವಿದಾಯ ಪಂದ್ಯದ ನಂತರ ಸಭೆಯಲ್ಲಿ ಹೇಳಿದ ಮಾತು, ಒಬ್ಬ ಕ್ರಿಕೆಟರ್, ಒಬ್ಬ ಯಶಸ್ವಿ ಕ್ರಿಕೆಟರ್ ಆಗುವುದಕ್ಕಿಂತ ಮುಖ್ಯ ಒಬ್ಬ ಒಳ್ಳೆಯ ಮನುಷ್ಯನಾಗುವುದು ಅಂತ. ಈ ಜಗತ್ತಿನಲ್ಲಿ ನಾವು ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಸ್ಥಾನ, ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ ನೀವು ಒಳ್ಳೆಯ ಡಾಕ್ಟರ್ ಆಗುವುದೋ, ಎಂಜಿನಿಯರ್ ಆಗುವುದೋ, ಪತ್ರಕರ್ತ ಆಗುವುದೋ, ಒಳ್ಳೆಯ ರಾಜಕಾರಣಿ ಆಗುವುದೋ, ಮಂತ್ರಿ ಆಗುವುದೋ, ಅದಕ್ಕಿಂತೆಲ್ಲ ದೊಡ್ಡ ಸಾಧನೆ ನೀವೊಬ್ಬ ಒಳ್ಳೆಯ ಮನುಷ್ಯರಾಗುವುದು. ಅದು ಬಹಳ ಮುಖ್ಯ. ಒಳ್ಳೆಯ ಮನುಷ್ಯನಾಗುವುದಷ್ಟು ಸುಲಭದ ಕೆಲಸ ಅಲ್ಲ. ಒಳ್ಳೆಯ ಮನುಷ್ಯನಾಗುವುದು ಬಹಳ ದೊಡ್ಡ ಸವಾಲಿನ ಕೆಲಸ, ಬಹಳ ಪರೀಕ್ಷೆ, ಅದು ಬಹಳ ದೊಡ್ಡ ಕಠಿಣ ಪರಿಸ್ಥಿತಿ ಅದು. ಆದ್ದರಿಂದ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ನೀವು ಒಳ್ಳೆಯ ಮನುಷ್ಯರಾಗುವ ಪಾಠ. ಒಳ್ಳೆಯ ಮನುಷ್ಯರಾಗುವ. ನನ್ನ ಬಗ್ಗೆ ನನ್ನ ಮಕ್ಕಳು ನನ್ನ ಅಪ್ಪ ಒಳ್ಳೆಯ ಅಪ್ಪ ಅಂತ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನಿದೆ? ನನ್ನ ಮಕ್ಕಳು ನನ್ನ ಅಪ್ಪ ಒಳ್ಳೆಯ ಅಪ್ಪ, ಆದರ್ಶ ಇರುವ ಅಪ್ಪ, ನೈತಿಕತೆ ಇರುವ ಅಪ್ಪ, ನನ್ನ ರೋಲ್ ಮಾಡೆಲ್ ನನ್ನ ಅಪ್ಪ ಅಂತ ನಿಮ್ಮ ಮಕ್ಕಳು ನಾಳೆ ಬಹಿರಂಗವಾಗಿ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಘನತೆ, ಗೌರವ, ಸಮ್ಮಾನ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ನನ್ನ ನೆರೆಮನೆಯವ ನನ್ನ ಬಗ್ಗೆ, ಅವನ ಜಾತಿ, ಅವನ ಧರ್ಮ, ಅದು ಯಾವುದೇ ಇರಲಿ, ನನ್ನ ನೆರೆಮನೆಯವ, ಅವನ ಪಕ್ಷ, ಅವನ ಸಂಘಟನೆ, ಅವ ಕೈಯಲ್ಲಿ ಹಿಡಿದಿರುವ ರಾಜಕೀಯ ಪಕ್ಷದ ಧ್ವಜ, ಅದು ಯಾವುದೇ ಇರಲಿ, ಅದೆಲ್ಲ ಬದಿಗಿಟ್ಟು ನನ್ನ ನೆರೆಮನೆಯವ ನನ್ನ ಬಗ್ಗೆ ಹೇಳ್ತಾನೆ, ಈ ಮನುಷ್ಯ ಒಳ್ಳೆಯ ಮನುಷ್ಯ ಅಂತ ಹೇಳುವುದು. ನನ್ನ ನೆರೆಯಲ್ಲಿರುವ ಆತ ಅವ ಒಳ್ಳೆಯವ ಎಂದು ನಿಮ್ಮ ಬಗ್ಗೆ ನಿಮ್ಮ ನೆರೆಮನೆಯವ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನಿಮಗೆ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಸಮ್ಮಾನ ಯಾವುದೂ ಇಲ್ಲ. ಪ್ರವಾದಿ ಮೊಹಮ್ಮದರು ಹೇಳಿದರು, ನಿಮಗೆ ಸ್ವರ್ಗ ಸಿಗಬೇಕಾದರೆ, ನಿಮಗೆ ದೇವನ ಬಳಿ ಮೋಕ್ಷ ಸಿಗಬೇಕಾದರೆ ನಿಮ್ಮ ನೆರೆಮನೆಯವ ಸರ್ಟಿಫಿಕೇಟ್ ಕೊಡಬೇಕು. ನನಗೆ ಅವನಿಂದ ಯಾವ ತೊಂದರೆಯೂ ಆಗಲಿಲ್ಲ ಎಂದು ನಿಮ್ಮ ನೆರೆಮನೆಯಲ್ಲಿ ಬದುಕುವ ಹಿಂದುವೋ, ಮುಸ್ಲಿಮೋ, ಕ್ರೈಸ್ತನೋ, ಧರ್ಮ ಇಲ್ಲದವನೋ, ಧರ್ಮ ಇರುವವನೋ ಯಾರೇ ಆಗಲಿ, ನಿಮ್ಮ ನೆರೆಮನೆಯಲ್ಲಿರುವವ ಸರ್ಟಿಫಿಕೇಟ್ ಕೊಡಬೇಕು. ಇವನಿಂದ ನನಗೆ ತೊಂದರೆ ಆಗಲಿಲ್ಲ, ಇವ ಒಳ್ಳೆಯವ ಎಂದು ನಿಮ್ಮ ನೆರೆಮನೆಯವನಿ ಒಪ್ಪುವ ತನಕ ನಿಮಗೆ ಮೋಕ್ಷ ಸಿಗುವುದಿಲ್ಲ ಅಂತ ಕಲಿಸಿಕೊಟ್ಟರು ಪ್ರವಾದಿಯವರು. ಆದ್ದರಿಂದ ಬದುಕಿನಲ್ಲಿ ನಾವೆಲ್ಲ ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ನಾವೆಲ್ಲ ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಾಗಿ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಇರುವ ದಾರಿಗಳೇನು? ಒಳ್ಳೆಯ ಮನುಷ್ಯರಾಗಲಿಕ್ಕೆ ಇರುವ ದಾರಿಗಳು ಈ ಜಗತ್ತಿಗೆ ದಾರ್ಶನಿಕರು, ಪ್ರವಾದಿಗಳು, ಮಹಾಪುರುಷರು, ಸಾಧು ಸಂತರು ಅವರೆಲ್ಲ ಕಲಿಸಿಕೊಟ್ಟ ವ್ಯಾಲ್ಯೂಸ್ಗಳಿಂದ ಮಾತ್ರ ನಿಮಗೆ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ. ಆ ವ್ಯಾಲ್ಯೂಸ್ಗಳಿಂದ ಮಾತ್ರ ನಿಮಗೆ ನೆಮ್ಮದಿಯಿಂದ ಮತ್ತು ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ. ಇವತ್ತು ನಮ್ಮಲ್ಲಿ ಎಲ್ಲ ಸವಲತ್ತುಗಳಿವೆ, ಎಲ್ಲ ಸವಲತ್ತುಗಳು ಇದ್ದು ಕೂಡ ನಾವು ಏನೂ ಇಲ್ಲದವರ ಹಾಗೆ ಹತಾಶೆ, ನಿರಾಶೆ, ಭಯ, ಭ್ರಮೆ, ಟೆನ್ಷನ್, ಪ್ರೆಷರ್, ಹತ್ತಾರು ರೋಗಗಳು. ರೋಗ ಇಲ್ಲದ ಯಾರೂ ಇಲ್ಲ, ಟ್ಯಾಬ್ಲೆಟ್ ಇಲ್ಲದ ಯಾರೂ ಇಲ್ಲ ಸಮಾಜದಲ್ಲಿ. ನಾವೆಲ್ಲ ಯಾಕೆ ಹೀಗೆ ಅಂತ ಕೇಳಿದರೆ, ಇಷ್ಟೆಲ್ಲ ಸವಲತ್ತುಗಳಿರುವಾಗಲೂ ನಿಮಗೆ ಯಾಕೆ ಟೆನ್ಷನ್? ಇಷ್ಟೆಲ್ಲ ಸುಖ ಸವಲತ್ತುಗಳಿರುವಾಗಲೂ ನೀವು ಯಾಕೆ ನೆಮ್ಮದಿಯಿಂದ ಬದುಕುತ್ತಾ ಇಲ್ಲ? ಯಾಕೆ ಅಂತ ಕೇಳಿದರೆ ಉತ್ತರ ಬಹಳ ಸ್ಪಷ್ಟ. ಬದುಕಿಗೆ ವ್ಯಾಲ್ಯೂಸ್ಗಳಿಲ್ಲ ಎಂಬುದೇ ಅದರ ಉತ್ತರ. ಪಾಶ್ಚಾತ್ಯ ಜಗತ್ತಿನಲ್ಲಿ ಇವತ್ತು ಅತ್ಯಂತ ದೊಡ್ಡ ಸವಾಲು ಡಿಪ್ರೆಷನ್ ಅಂತ ಹೇಳಲಾಗುತ್ತೆ. ಬೇರೆ ಬೇರೆ ಕಾಯಿಲೆಗಳಿಗಿಂತ, ಕ್ಯಾನ್ಸರ್ಗಿಂತ, ಹಾರ್ಟ್ ಅಟ್ಯಾಕ್ಗಿಂತ, ಬೇರೆ ಬೇರೆ ಕಾಯಿಲೆಗಳಿಗಿಂತ ದೊಡ್ಡ ಕಾಯಿಲೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಡಿಪ್ರೆಷನ್ ಅಂತ. 300 ಕೋಟಿಗಿಂತ ಹೆಚ್ಚು ಜನರು ಡಿಪ್ರೆಷನ್ನಿಂದ ಬಳಲ್ತಾ ಇದ್ದಾರೆ ಜಗತ್ತಿನಲ್ಲಿ.
ಯಾಕೆ ಡಿಪ್ರೆಷನ್ ಅಂತ ಕೇಳಿದರೆ ಸವಲತ್ತು ಇಲ್ಲದೆ ಇರುವುದೋ, ದುಡ್ಡಿಲ್ಲದೆ ಇರುವುದೋ, ಸುಖ ಇರುವುದೇ ಇರುವುದಲ್ಲ. ಎಲ್ಲವೂ ಇದ್ದುಕೊಂಡು ಕೂಡ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿಲ್ಲ. ಧಾರ್ಮಿಕತೆ, ನೈತಿಕತೆ, ವ್ಯಾಲ್ಯೂಸ್ ಇದೆಲ್ಲ ಕಳ್ಕೊಂಡಾಗ ಮನುಷ್ಯ ತಲುಪುವುದು ಡಿಪ್ರೆಷನ್ನ ಹಂತಕ್ಕೆ. ನಿರಾಶೆ, ಹತಾಶೆ, ಭಯ, ಭ್ರಮೆ, ಯಾರ್ಯಾರನ್ನೋ ದ್ವೇಷಿಸುವುದು. ನಮ್ಮ ಪರಿಸ್ಥಿತಿ ಏನೆಂದರೆ, ನನ್ನ ಧರ್ಮನಿಷ್ಠೆಯನ್ನು ನಾನು ಸಾಬೀತುಪಡಿಸಬೇಕಾದರೆ ಇನ್ನೊಂದು ಧರ್ಮವನ್ನು ಹೀಯಾಳಿಸಬೇಕು. ಇನ್ನೊಂದು ಧರ್ಮವನ್ನು ಹೀಯಾಳಿಸಿ, ಇನ್ನೊಂದು ಧರ್ಮವನ್ನು ನಿಂದಿಸಿ, ಇನ್ನೊಂದು ಧರ್ಮದ ಮೇಲೆ ಆರೋಪ ಹೊರಿಸಿ ನಾನು ನನ್ನ ಧರ್ಮವನ್ನು ಸೇಫ್ ಮಾಡುವುದಾದರೆ ನೀವು ಧರ್ಮಕ್ಕೆ ಮಾಡುವ ಅತಿ ದೊಡ್ಡ ಅಪಚಾರ. ನನ್ನ ಧರ್ಮನಿಷ್ಠೆಯನ್ನು ನಾನು ಸಾಬೀತುಪಡಿಸಬೇಕಾದದ್ದು ನನ್ನ ಧರ್ಮವನ್ನು ಪಾಲಿಸುವ ಮೂಲಕ, ನನ್ನ ಧರ್ಮವನ್ನು ಜನರಿಗೆ ತಿಳಿಸುವ ಮೂಲಕ, ಅಲ್ಲದೆ ಬೇರೊಬ್ಬರನ್ನು ದ್ವೇಷಿಸಿ ನೀವು ನಿಮ್ಮ ಧರ್ಮವನ್ನು ಕಾಪಾಡುವುದೆಂದರೇನು? ಬೇರೊಬ್ಬರೊಂದೊಂದಿಗೆ ಹಗೆತನ ಸಾಧಿಸಿ, ಬೇರೊಂದು ಧರ್ಮವನ್ನು ನಿಂದಿಸಿ ನೀವು ನಿಮ್ಮ ಧರ್ಮದ ರಕ್ಷಣೆ ಮಾಡುವುದಂದರೆ, ನಿಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸುವುದೆಂದರೆ ಅದು ಈ ಜಗತ್ತಿನಲ್ಲಿ ನಡೆಯುವ ಅತಿ ದೊಡ್ಡ ದುರಂತ. ಆದ್ದರಿಂದ ಸಹೋದರರೇ, ನಾನು ಹೇಳ್ತಾ ಇರೋದು, ನಾವೆಲ್ಲ ಮಹಾಪುರುಷರುಗಳನ್ನು ತಿಳಿಯಬೇಕಾದ್ದು. ತುಂಬ ಮಾತಾಡಿದ್ರೆ ನಿಮಗೆಲ್ಲ ಬೋರ್ ಆಗ್ಬೋದು, ಅದಕ್ಕೆ ಅವರು ಬರ್ತಾರೆ. ಒಬ್ಬನ ಕೈಯಲ್ಲಿ ಒಂದೊಂದು ಮದುವೆಗೆ ಎಷ್ಟು ಖರ್ಚಾಗ್ತದೆ ಎಂದು ನಾವು ನೋಡ್ತಾ ಇದ್ದೇವೆ. ಸಂಪತ್ತು ಹೆಚ್ಚಾದಷ್ಟು ಬಡತನ ಹೆಚ್ಚಾಗುವುದು, ಕಮ್ಯುನಿಕೇಶನ್ ಹೆಚ್ಚಾದಷ್ಟು ಅಂತರ ಹೆಚ್ಚಾಗುವುದು, ಗ್ಯಾಪ್ ಹೆಚ್ಚಾಗುವುದು, ವಿದ್ಯಾವಂತರು ಹೆಚ್ಚಾದಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗುವುದು. ಹೀಗೆ ಒಂದು ರೀತಿಯ ದುರಂತದ ಬದುಕು ನಮ್ಮದು. ಆದ್ದರಿಂದ ಕಮ್ಯುನಿಕೇಷನ್ನ ಈ ಕಾಲದಲ್ಲಿ, ಕಮ್ಯುನಿಕೇಷನ್ ಇಷ್ಟು ಬೆಳೆದಿರುವ ಕಾಲದಲ್ಲಿ, ಕಮ್ಯುನಿಕೇಷನ್ನ ಮೂಲಕವೇ ನಮ್ಮಲ್ಲಿ ಅಂತರ ಹೆಚ್ಚಾಗುವುದು, ವಿಭಜನೆ ಹೆಚ್ಚಾಗುವುದು, ಪರಸ್ಪರ ಅಪನಂಬಿಕೆ ಹೆಚ್ಚಾಗುವುದು, ಗೋಡೆಗಳು ಮತ್ತಷ್ಟು ಗಟ್ಟಿಯಾಗುವುದು. ಇದೆಲ್ಲ ಒಂದು ದೊಡ್ಡ ಅಪಾಯದ ಲಕ್ಷಣ, ದೊಡ್ಡ ದುರಂತದ ಲಕ್ಷಣ. ಈ ನಾಡು ಯಾವ ಕಡೆಗೆ ಹೋಗಬಹುದು, ನಾಳೆಯ ತಲೆಮಾರು ಏನಾಗ್ಬೋದು, ನಮ್ಮ ದೇಶ ಏನಾಗ್ಬೋದು ಹೀಗೆ ಹೋದರೆ, ಹೀಗೆ ನಾವು ಗೋಡೆಗಳನ್ನು ಕಟ್ಟುತ್ತಾ ಹೋದರೆ, ಹೀಗೆ ನಾವು ಅಪನಂಬಿಕೆಯ ವಾತಾವರಣವನ್ನು ಸೃಷ್ಟಿಸ್ತಾ ಹೋದರೆ, ಹೀಗೆ ನಾವು ಅಪರಿಚಿತತೆಯ ವಾತಾವರಣವನ್ನು ಬೆಳೆಸ್ತಾ ಹೋದರೆ, ಹೀಗೆ ಹೇಟ್ ಟು ಸ್ಪೀಚ್ ಮಾಡ್ತಾ ಹೋದರೆ, ದ್ವೇಷ ಭಾಷಣಗಳು ಹೀಗೆ ಮುಂದುವರೆದರೆ ನಮ್ಮ ದೇಶದ ಸ್ಥಿತಿ ಏನಾಗಬಹುದು, ನಾಳೆಯ ಭವಿಷ್ಯ ಏನು, ನಾಳೆಯ ತಲೆಮಾರು, ನಮ್ಮೆಲ್ಲರ ಮಕ್ಕಳು, ಹಿಂದುವಿನ ಮಕ್ಕಳು, ಮುಸ್ಲಿಮನ ಮಕ್ಕಳು, ಕ್ರೈಸ್ತನ ಮಕ್ಕಳು, ಧರ್ಮ ಇಲ್ಲದವನ ಮಕ್ಕಳು, ಅವರು ಯಾವ ಕಡೆಗೆ ತಲುಪಬಹುದು, ಸಮಾಜ ಏನಾಗಬಹುದು ಎಂಬುದರ ಬಗ್ಗೆ ಎಲ್ಲ ಒಂದು ರೀತಿ ಆತಂಕ ಎಲ್ಲ ಇರಬೇಕಲ್ಲ, ನಮಗೆ ಖಂಡಿತ ಇರಬೇಕು. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲ ಧಾರ್ಮಿಕ ಮಹಾಪುರುಷರುಗಳನ್ನು ತಿಳಿಯುವ, ಪರಸ್ಪರ ಧರ್ಮಗಳನ್ನು ಅರ್ಥ ಮಾಡುವ, ಬಸವಣ್ಣನವರ ಚಿಂತನೆಗಳು, ನಾರಾಯಣ ಗುರುಗಳ ಚಿಂತನೆ, ವಿವೇಕಾನಂದರ ಚಿಂತನೆಗಳು, ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶ, ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಪ್ರವಾದಿಯವರ ಸಂದೇಶ ಏನು ಅಂತ ಕೇಳಿದರೆ ಅವರ ಬದುಕೇ ಅವರ ಸಂದೇಶ. ಅವರ ಬದುಕನ್ನು ನೀವು ಅಧ್ಯಯನ ಮಾಡಿ ನೋಡಿ, ಎಷ್ಟು ಸ್ವಚ್ಛವಾದ ಬದುಕು, ಎಷ್ಟು ನಿಷ್ಕಳಂಕವಾದ ಬದುಕು. ಅವರನ್ನು ನಂಬದವರ ಮೇಲೆ ಕೂಡ ಬದುಕೆಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದೆ. ಮೈಕೆಲ್ ಹೆಚ್ ಹಾರ್ಟ್ ಎಂಬ ಬಹಳ ದೊಡ್ಡ ಮೇಧಾವಿ ದ 100 ಅಂತ ಪುಸ್ತಕ ಬರೆಯುತ್ತಾರೆ. ನೀವು ಗೂಗಲ್ನಲ್ಲಿ ನೋಡಿದರೆ ಸಿಗ್ತದೆ. ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ. ಮಾನವ ಇತಿಹಾಸದ ಮೇಲೆ ಪ್ರಭಾವ ಬೀರಿದ 100 ಗಣ್ಯರ ಬಗ್ಗೆ ವಿವರಿಸುವಾಗ ದ 100. ಅವರು 1ನೇ ಸ್ಥಾನವನ್ನು ಪ್ರವಾದಿ ಮೊಹಮ್ಮದರಿಗೆ ಕೊಡ್ತಾರೆ. ಮೈಕೆಲ್ ಹೆಚ್ ಹಾರ್ಟ್ ಒಬ್ಬ ಕ್ರೈಸ್ತ ಧರ್ಮ ವಿಶ್ವಾಸಿ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡುವ ವ್ಯಕ್ತಿ. ಯೇಸು ಕ್ರಿಸ್ತನಿಗೆ ಅವರು ಕೊಡುವ ಸ್ಥಾನ 3ನೇ ಸ್ಥಾನ. 1ನೇ ಸ್ಥಾನ ಪ್ರವಾದಿ ಮೊಹಮ್ಮದರಿಗೆ ಕೊಡ್ತಾರೆ. ಆ ಪುಸ್ತಕದಲ್ಲಿ ಸುಮಾರು 16 ಪೇಜ್ ಅವರು ಪ್ರವಾದಿ ಮೊಹಮ್ಮದರ ಬಗ್ಗೆ ಬರೀತಾರೆ. ಸುಮಾರು 300ಕ್ಕಿಂತ ಹೆಚ್ಚು ಪುಟಗಳಿರುವ ಪುಸ್ತಕ. ಪ್ರವಾದಿ ಮೊಹಮ್ಮದರು ಯಾಕೆ 1ನೇ ಸ್ಥಾನ? ಜಗತ್ತಿನಲ್ಲಿ ಮಾನವ ಕುಲದ ಮೇಲೆ ಪ್ರಭಾವ ಬೀರಿರುವ ವ್ಯಕ್ತಿಗಳ ಪೈಕಿ 1ನೇ ಸ್ಥಾನದಲ್ಲಿರುವ ವ್ಯಕ್ತಿ ಮೊಹಮ್ಮದ್ ಯಾಕೆ ಅಂತ ಕೇಳಿದರೆ, ಅವರೇನೋ ಪವಾಡ ಮಾಡಿದ್ದಾರೆ ಅಂತ ಅಲ್ಲ ಮೈಕೆಲ್ ಹೆಚ್ ಹಾರ್ಟ್ ಹೇಳುವುದು, ಅವರ ಪ್ರಾಕ್ಟಿಕಲ್ ಬದುಕು ಅಂತ.
ಅವರು ಏನು ಹೇಳಿದ್ದಾರೋ ಹಾಗೆ ಬದುಕಿದ್ರು. ಧಾರ್ಮಿಕತೆ ಮತ್ತು ಲೌಕಿಕತೆಯನ್ನು ಎಷ್ಟು ಯಶಸ್ವಿಯಾಗಿ ಸಮನ್ವಯಗೊಳಿಸಿದ ಬೇರೆ ಮಹಾಪುರುಷರುಗಳು ಜಗತ್ತಿನಲ್ಲಿಲ್ಲ. ಧಾರ್ಮಿಕತೆ ಮತ್ತು ಲೌಕಿಕತೆಯನ್ನು ಇಷ್ಟು ಸಂತುಲಿತವಾಗಿ, ಇಷ್ಟು ಬ್ಯಾಲೆನ್ಸ್ ಆಗಿ ಸಮನ್ವಯಗೊಳಿಸಿದ ಒಬ್ಬ ವ್ಯಕ್ತಿ. ನಮಾಜ್ ಹೇಗೆ ಪುಣ್ಯಕರ್ಮವೋ, ನಿಮ್ಮ ಪತ್ನಿಯನ್ನು ಪ್ರೀತಿಸುವುದು ಅದೇ ರೀತಿಯ ಪುಣ್ಯಕರ್ಮ ಅಂತ ಹೇಳು. ಉಪವಾಸ ಹೇಗೆ ಪುಣ್ಯಕರ್ಮವೋ, ಸತ್ಯಸಂಧರಾಗಿ ನೀವು ವ್ಯಾಪಾರ ಮಾಡುವುದು ಅಂತ ಹೇಳಿದೆ ಪುಣ್ಯಕರ್ಮ. ಧಾರ್ಮಿಕತೆ ಮತ್ತು ಲೌಕಿಕತೆ ಎಂಬ ಇದಲ್ಲ ಧಾರ್ಮಿಕ ಕೆಲಸ, ಇದಲ್ಲ ಲೌಕಿಕ ಕೆಲಸ, ಹಾಗೆಲ್ಲ ಇವನ್ನು ಸಮನ್ವಯಗೊಳಿಸಿದ, ಇಷ್ಟು ಯಶಸ್ವಿಯಾಗಿ ಸಮನ್ವಯಗೊಳಿಸಿದ ಬೇರೆ ಮಹಾಪುರುಷ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಪ್ರವಾದಿ ಮೊಹಮ್ಮದರ ಬಗ್ಗೆ ಒಂದು ಅಭಿಯಾನ ನಡೆಸುವಾಗ ಆ ವ್ಯಕ್ತಿತ್ವ, ಆ ಬದುಕು, ಆ ಸಂದೇಶ, ಆ ಬೆಳಕು ಅದು ಇವತ್ತಿನ ಸಮಾಜಕ್ಕೆ ಖಂಡಿತ ಅಗತ್ಯ ಇದೆ. ಮಹಾಪುರುಷರುಗಳ ದಾರ್ಶನಿಕರ ಸಂದೇಶಗಳು ನಮಗೆಲ್ಲ ಅಗತ್ಯ ಇದೆ. ಆದ್ದರಿಂದ ನಿಮ್ಮೊಂದಿಗೆ ನಾವು ವಿನಂತಿಸ್ತಾ ಇರೋದು, ಈ ಅಭಿಯಾನದ ಬಗ್ಗೆ ನೀವು ಹೆಚ್ಚು ಪತ್ರಕರ್ತರಂದರೆ ನಿಮಗೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಸಾಮರ್ಥ್ಯ ಇರುವವರು, ನೀವು ಈ ಅಭಿಯಾನದ ಬಗ್ಗೆ, ಈ ಸಂದೇಶಗಳ ಬಗ್ಗೆ ಹಾಗೂ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಲಿಕ್ಕೆ ಬೇಕಾದ ಈ ಪ್ರಯತ್ನಗಳಿಗಾಗಿ ನೀವೆಲ್ಲ ಕೈ ಜೋಡಿಸಬೇಕು ಎಂಬ ವಿನಂತಿಯೊಂದಿಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಸಂದೇಶವನ್ನು ನಮ್ಮ ಎದುರಲ್ಲಿ ವಿವರಿಸಿದಂತಹ ಶ್ರೀಯುತ ಮೊಹಮ್ಮದ್ ಕುಂಜಿ, ರಾಜ್ಯ ಕಾರ್ಯದರ್ಶಿ ಜಮಾತ್ ಇಸ್ಲಾಮಿ ಹಿಂದೂ ಕರ್ನಾಟಕ, ಅವರಿಗೆ ಧನ್ಯವಾದಗಳು. ಇನ್ನು ನಾನು ಹೇಳುವುದಾದರೆ ನಮ್ಮ ಪತ್ರಕರ್ತರ ಸಂಘ ಈ ತಾಲೂಕು ಅದರ ಕಾರ್ಯದರ್ಶಿಯವರೊಂದು ಸ್ವಲ್ಪ ಸಂದೇಶವನ್ನು ನೀಡಲಿ ಅಂತ ಹೇಳ್ತೇನೆ. ಪ್ರವಾದಿ ಮೊಹಮ್ಮದ್ ಮಹಾನ್ ಚಾರಿತ್ರ್ಯವಂತ ಅನ್ನುವಂತಹ ಒಂದು ಪುಸ್ತಕದ ಬಿಡುಗಡೆ, ಲೋಕಾರ್ಪಣೆ ಇವತ್ತು ನಮ್ಮ ಉಳ್ಳಾಲ ತಾಲೂಕು ಪ್ರೆಸ್ ಕ್ಲಬ್ನಲ್ಲಿ ನಡೀಲಿಕ್ಕೆ ಇರುವಂಥದ್ದು ಬಹಳ ಸಂತೋಷ ತಂದಿದೆ. ಇವತ್ತು ಬೆಳಗಿನಿಂದಲೇ ಈ ಪ್ರೆಸ್ ಕ್ಲಬ್ಬಲ್ಲಿ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಯಿತು. ಇವತ್ತು ಬೆಳಗ್ಗೆ ಮೊದಲ ಪತ್ರಿಕಾಗೋಷ್ಠಿ ನಡೆದಿರುವಂಥದ್ದು ನಮ್ಮ ಉಳ್ಳಾಲ ಸೈಯದ್ ಮದನಿ ದರ್ಗಾದ ವತಿಯಿಂದ. ಬಹಳ ಒಂದು ಉತ್ತಮ ಸಂದೇಶದ ಪತ್ರಿಕಾಗೋಷ್ಠಿಯನ್ನು ಅವರು ಇವತ್ತು ನಡೆಸಿಕೊಟ್ರು. ನಾವು ಗ್ರಹಿಸಿದ್ದೆವು, ಏನೋ ಒಂದು ನಾಳಿದ್ದು ಕಾರ್ಯಕ್ರಮ ಆಗಲಿಕ್ಕುಂಟು, ಎಲ್ಲರೂ ಬರಬೇಕು, ಭಾಳ ದೊಡ್ಡ ರ್ಯಾಲಿ ಆಗಲಿಕ್ಕುಂಟು ಅಂತೆಲ್ಲ ಹೇಳಲಿಕ್ಕೆ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ ಅಂತ ಗ್ರಹಿಸಿದ್ದೆವು. ಆದರೆ ಭಾಳ ಡೀಪ್ ಆಗಿತ್ತು ಆ ಪ್ರೆಸ್ ಮೀಟ್. ವಿಷಯ ಏನಂತ ಕೇಳಿದರೆ, ನಾವೆಲ್ಲ ಪತ್ರಕರ್ತರು ಬಹಳ ಗಲಿಬಿಲಿ ಆಗುವಂಥ ಕೆಲವೊಂದು ಪ್ರಮೇಯಗಳು ನಿರ್ಮಾಣ ಆಗುವಂಥದ್ದು ಈ ಹಬ್ಬಗಳಲ್ಲಿ. ನಮ್ಮ ಹಬ್ಬಗಳಲ್ಲಿ DJ ಹಬ್ಬರ ಆದರೆ, ಈ ಒಂದು ಏನು ನಮ್ಮ ಮುಸ್ಲಿಂ ಬಾಂಧವರ ಹಬ್ಬದಲ್ಲಿ ನಾವು ಹಾರ್ನ್ಗಳ ಹಬ್ಬರವನ್ನು ಕೇಳ್ತೇವೆ. ಇಲ್ಲಿ ನಮಗೆ ಯಾವ ಹಬ್ಬ ಅಂತ ಒಮ್ಮೊಮ್ಮೆ ನೆನಪು ಬರುವುದಿಲ್ಲ. ಒಂದು ಅದು ಮಿಲಾದುಲ್ ನಬಿಗೆ ಆಗುವುದಾ ಅಥವಾ ಈದ್ ಮಿಲಾದಿಗೆ ಆಗುವುದಾ ಅಥವಾ ಬಕ್ರೀದಿಗೆ ಆಗುವುದಾ ಅಂತ ಪ್ರತಿ ವರ್ಷ ನಮಗೆ ಕನ್ಫ್ಯೂಷನ್. ಅಂತೂ ಆ ಒಂದು ದಿನ ಬರ್ತದಲ್ಲ ಅಂತ ಕಾಯ್ತಾ ಇದ್ದೆವು. ಯಾಕೇಳಿದರೆ 10 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಸುಮಾರು ನಾವು ಈಗ ಗುರುತಿಸುವುದು ದೇರ್ಲಕಟ್ಟೆಯಿಂದ ದರ್ಗದವರೆಗೆ ಅಂತೇಳಿ, ಅದು ಎಲ್ಲಿಂದ ಶುರುವಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಒಂದು ಬಹಳ ದೊಡ್ಡ ಕರ್ಕಶವಾದ ಹಾರ್ನ್ ಹಾಕಿಕೊಂಡು ಒಂದು ರೀತಿಯ ಒಂದು ಹಸಿರು ಫ್ಲಾಗ್ಗಳನ್ನು ಅದರ ಇದಕ್ಕೆ ಕಟ್ಟಿಕೊಂಡು, ಯಾವುದಕ್ಕೆ ಹೆಡ್ಲೈಟ್ಗೆ ಕಟ್ಟಿಕೊಂಡು ಒಂದು ಮೆರವಣಿಗೆ ಆಗುವುದು ಒಂದು ಹಬ್ಬ ಅಂತ ನಾವು ಗ್ರಹಿಸುವುದು ಯಾವಾಗಲೂ. ಅದೇ ರೀತಿ ನಮ್ಮಲ್ಲೂ ಕೂಡ ಹಾಗೆ, ನಮ್ಮ ಕೆಲವು ಹಬ್ಬದಲ್ಲಿ ಕೆಲವರ ನರ್ತನ, ಕೆಲವರ DJ ಅಂಥದ್ದೆಲ್ಲ ನಾವು ಇದನ್ನು ಹಬ್ಬ ಅಂತ ಗುರುತಿಸುವಂಥ ಕಾಲ ಒಂದಿತ್ತು. ಆದರೆ ಇವತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರು ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿದ್ದದ್ದು, ನಮ್ಮ ಈ ಸಲದ ಏನು ಮಿಲಾದುಲ್ ನಬಿ ಆಚರಣೆ ಇದೆ ಅದರಲ್ಲಿ ರ್ಯಾಲಿ ಇಲ್ಲ. ಅಂದರೆ ರ್ಯಾಲಿ ಅಂದರೆ ಈ ರೀತಿಯ ಬೈಕ್ ರ್ಯಾಲಿಗಳೆಲ್ಲ ಇರುವುದಿಲ್ಲ, ಕರ್ಕಶವಾದಂಥ ಹಾರ್ನ್ ಆಗಲಿಕ್ಕೆ ನಾವು ಬಿಡೋದಿಲ್ಲ, ಹೆಲ್ಮೆಟ್ ಹಾಕದೆ ಪ್ರಯಾಣ ಮಾಡುವಂಥದ್ದಕ್ಕೆಲ್ಲ ನಿಷೇಧ ಮಾಡಿದ್ದೇವೆ. ಇಂಥದ್ದನ್ನು ಬಹುಶಃ ಸರ್ಕಾರದ ನಿರ್ಬಂಧ ಕೂಡ ಈ ಸಲ ಇರ್ಬೋದು. ಯಾಕೆಂದರೆ ಬೇರೆ ಬೇರೆ ಕಡೆ ಅಂಥ ಒಂದು ಘಟನೆಗಳು ಮೊನ್ನೆಯಿಂದ ಆಗಿರುವುದರಿಂದ, ಅಹಿತಕರ ಘಟನೆಗಳು ಆಗಿರುವುದರಿಂದ ಇನ್ನು ಮುಂದಕ್ಕೆ ನಮ್ಮ ಹಬ್ಬಗಳ ಆಚರಣೆಯಲ್ಲಿ ಹೆಚ್ಚು ಶಾಂತಿಯತ್ತ ಗಮನ ಕೊಡುವುದು ಮತ್ತು ಹಬ್ಬಗಳ ಆಚರಣೆ ಅದು ಹೃದಯದ ಬಾಂಧವ್ಯಗಳಾಗುವಂತಹ ಘಟನೆಗಳನ್ನು ಮಾಡಿಕೊಂಡು ಹೋಗುವುದು ಕೂಡ ಸರ್ಕಾರದ ಉದ್ದೇಶಗಳಿರ್ಬೋದು. ಅದಕ್ಕೆ ಕೆಲವು ನಿರ್ದೇಶನಗಳು ಕೂಡ ಬಂದಿರ್ಬೋದು. ಏನೇ ಆದರೂ ಅಂತಹ ಹಬ್ಬಗಳನ್ನು ಆಚರಿಸುವುದು ಮುಂದಿನ ದಿನಗಳಲ್ಲಿ ನಮ್ಮ ಬದುಕಾಗಲಿ ಅನ್ನೋದನ್ನು ಇವತ್ತಿನ ಬೆಳಗಿನ ಪ್ರೆಸ್ ಮೀಟಲ್ಲಿ ಅವರು ಬಿಂಬಿಸಿದರು.
ಎರಡನೇ ಕಾರ್ಯಕ್ರಮದಲ್ಲಿ ನಾವು 2 ಮಕ್ಕಳನ್ನು ಗೌರವಿಸಿದೆವು. ನಾವು ಹೆಚ್ಚಾಗಿ ಈ ಪ್ರೆಸ್ ಕ್ಲಬ್ಗಳೆಲ್ಲ ಮಕ್ಕಳನ್ನು ಗೌರವಿಸುವುದು ನವೆಂಬರ್ ತಿಂಗಳಲ್ಲಿ ಮಕ್ಕಳ ದಿನಾಚರಣೆ ಸಂದರ್ಭ. ಇವತ್ತು 2 ಮಕ್ಕಳು ಬಂದಿದ್ದರು. ನಿಜವಾಗಿ ಅವರು ಸಾಧಕರು. ಒಬ್ಬರು ತನ್ವಿ ಎನ್ನುವ ಒಂದು ಹುಡುಗಿ, ಅವರು ಇದರಲ್ಲಿ ಡ್ರಾಪ್ ಮಾಡಿಕೊಂಡು, ಒಂದು ಸಲ ಡ್ರಾಪ್ ಮಾಡಿಕೊಂಡು ಅವರ ಎಜುಕೇಷನಲ್ಲಿ ಸೆಕೆಂಡ್ ಟೈಮ್ ನೀಟ್ ಬರೆದು ಅವರು ಮೊದಲ ಕೌನ್ಸಿಲಿಂಗಲ್ಲೇ KMCಯಲ್ಲಿ MBBS ಸೀಟು ಪಡೆಯುವಷ್ಟು ದೊಡ್ಡ ಸಾಧನೆ ಮಾಡಿದಂಥ ಹುಡುಗಿ, ಒಂದು ಮೇಸ್ತ್ರಿಯ ಮಗಳು. ಅವರನ್ನು ಗೌರವಿಸಿದ್ದು ಪ್ರೆಸ್ ಕ್ಲಬ್ಬಲ್ಲಿ. ಎರಡನೆಯದಾಗಿ ಒಬ್ಬ ಚಿಕ್ಕ ಹುಡುಗ, ಅವನು ಕರ್ಮೆಲ್ ವಿದ್ಯಾರ್ಥಿ, ನಮ್ಮ ನಿತ್ಯಾಧರ್ ನಗರದವ. ಅವರು 21 ಡೈವ್ ತೆಗೆದು, ನಮಗೆ ಒಂದು ಡೈವ್ ನೀರಲ್ಲಿ ತೆಗೆಯುವುದು ಅಂದರೆ 2 ನಿಮಿಷ ನೀರಲ್ಲಿ ಮುಳುಗುವುದಂದ್ರೆ ದೊಡ್ಡ ಸಾಹಸ. 26 ಡೈವ್ ತೆಗೆದು ಅವರು ಮೊನ್ನೆ ಗ್ಲೋಬಲ್ ರೆಕಾರ್ಡ್ ಮಾಡಿದ್ದಾರೆ. ಅವರನ್ನು ಒಂದು ಕೂಡ ಗೌರವಿಸಿದರು. 2 ಗೌರವ ಕೂಡ ನಮಗೆ ಸಂತೋಷ ತಂದಿದೆ. ಅದೇ ರೀತಿಯಲ್ಲಿ ಅದನ್ನು ಮೀರಿಸಿಕೊಂಡು ನಮಗೆ ಬಹಳ ಸಂತೋಷ ಇತ್ತು. ಮೊಹಮ್ಮದ್ ಕುಂಜಿ ಸರ್ ಸ್ವಲ್ಪ ಮುಂದೆ ಬರ್ತಾ ಇದ್ರೆ ಒಂದು ಆ ಮಕ್ಕಳ ಜೊತೆಗೆ ಅವರದೊಂದು ಫೋಟೋ ತೆಗಿಬೋದಿತ್ತು ಅಂತೇಳಿ ಅವರು ಸ್ವಲ್ಪ ಮಕ್ಕಳು ಬೇಗ ಹೋಗಿಬಿಟ್ರು. ಅಂತಹ ಒಂದು ಕಾರ್ಯಕ್ರಮ ಇವತ್ತು ಪ್ರವಾದಿಯವರ ಹೆಸರಲ್ಲಿ ನಮಗೆ ಬಹಳ ಹೆಮ್ಮೆ. ನಾವು ಏನೋ ಎಲ್ಲ ಗ್ರಹಿಸುವುದು ಕೆಲವರೆಲ್ಲ ಹೇಳುವಾಗ, ಬಟ್ ಮೊಹಮ್ಮದ್ ಕುಂಜಿ ಸರ್ ಅವರ ಪ್ರವಚನವನ್ನು ಕೇಳುವಾಗ ಸಾಧಾರಣ ಇಸ್ಮಾಯಿಲ್ ಶಾಫಿಯವರ ಕಾಲದಿಂದ, ಅಂದರೆ ಸಲ್ಫಿ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ, ಜಮಾತೆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೆ, ದರ್ಗಕ್ಕೆ ಹೋಗ್ತಾ ಇದ್ದೆ. ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನನಗೆ ಭಯಂಕರ ಕುತೂಹಲ ಆಗುವುದು. ಫುಲ್ಲು ರಶ್ ಇರ್ತದೆ ಆ ದರ್ಗದಲ್ಲಿ ಅಲ್ಲ, ಮಸೀದಿಯಲ್ಲಿ ರಶ್ ಇರ್ತದೆ. ಅವರು ಎಲ್ಲಿ ಇರ್ತಾರೆ ಅಂತ ನಾನು 20 ವರ್ಷದಿಂದ ಕಾಯುವುದು. ಅಂದರೆ ಅದನ್ನು ರೆಕಾರ್ಡ್ ಮಾಡಬೇಕು. ಒಂದು ಚಿಕ್ಕ ಕ್ಯಾಮರಾ ಇತ್ತು ನನ್ನ ಹತ್ರ, ಅದರಲ್ಲಿ ಆಡಿಯೋ ಎಲ್ಲ ಕೇಳ್ತಾ ಇರಲಿಲ್ಲ. ಕಷ್ಟಪಟ್ಟು ಆ ಜನರ ಮಧ್ಯೆ ನುಸುಳಿಕೊಂಡು ಅವರೆಲ್ಲ ಹೇಳ್ತಾ ಇದ್ರು, ನಾವು ನಮಾಜ್ ಎಲ್ಲ ಮಾಡುವಾಗ ಅಲ್ಲೆಲ್ಲ ಬರಬಾರ್ದು ಅಂತ. ಆದರೂ ರಿಕ್ವೆಸ್ಟ್ ಮಾಡಿ ಈ ಸರಿ ಇದೊಂದು ಭಾಷಣವನ್ನು ನಾನು ಆವಾಗಲೇ ರೆಕಾರ್ಡ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಆಗ ಮೊಹಮ್ಮದ್ ಕುಂಜಿ ಸರ್ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನನಗೆ ಆಸಕ್ತಿ ಬಂತು. ಇಲ್ಲಿ ಒಂದು ಇವರು ಸದ್ಭಾವನ ವೇದಿಕೆ ಮಾಡಿದರು. ಪ್ರಸಾದರ ಈ ಕಲ್ಲಿಮಾರೆಲ್ಲ ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡೋದಾದರೆ, ಅಂದರೆ ಅವರು ಒಬ್ಬ ಹಿಂದೂ ಧಾರ್ಮಿಕ ಮುಖಂಡ, ಸಾಧ್ಯವೋ ಇಂಥದ್ದೆಲ್ಲ ಅವರೊಟ್ಟಿಗೆ ಸೇರಿಕೊಳ್ಳಿಕ್ಕೆ ಅಂತ ಹೇಳುವಾಗ ಅವರ ಯೋಚನೆಗಳು ಹಾಗಿದೆ ಅಂತ ಗೊತ್ತಾಯಿತು. ಆಮೇಲೆ ಸನ್ಮಾರ್ಗ ಚಾನಲನ್ನು ನಾವು ನೋಡ್ತೇವೆ, ಹಾಗೆ ಪ್ರಸ್ತುತವನ್ನು ನೋಡ್ತೇವೆ, ಪುಸ್ತಕ, ಇದನ್ನೆಲ್ಲ ನೋಡುವಾಗ ಅವರ ಒಳಗಿರುವಂತಹ ಭಾವಗಳು ಏನು. ನಾವೆಲ್ಲ ಭಾಷಣ ಮಾಡೋದು ಒಂದು ಸಲ ನಾಟಕ ಹಾಕಾಗಿರ್ತದೆ. ಅಲ್ಲ, ಅವರು ಏನು ಈಗ ಪ್ರವಾದಿಯವರು ಏನನ್ನು ಹೇಳಿದ್ದಾರೋ ಅದನ್ನೇ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನೇ ನಮ್ಮ ಮೊಹಮ್ಮದ್ ಕುಂಜಿ ಸರ್ ಅವರ ತಂಡ ಕೂಡ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಈ ಒಂದು ಏನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗ್ತದೆ, ಆ ಪುಸ್ತಕಕ್ಕೆ ಒಳಗಿರುವಂತಹ ವಿಚಾರಗಳೆಲ್ಲವೂ ಜನರ ಮನಸ್ಸನ್ನು ಮುಟ್ಟಲಿ ಮತ್ತು ಅದು ಹೃದಯವನ್ನು ಬೆಸೆಯುವಂತಹ ಕಾರ್ಯಕ್ರಮ ಆಗಲಿ ಅಂತೇಳಿ ಆಶಿಸ್ತಾ, ನಮ್ಮ ಪ್ರೆಸ್ ಕ್ಲಬ್ ಆಗಿ 1 ವರ್ಷ ಆಯಿತು. ಈ ಒಂದು ಪ್ರೆಸ್ ಕ್ಲಬ್ಬಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗ್ತಾ ಇರುವುದು ಮೊದಲು. ಇನ್ನು ಇಂತಹ 100 ಕಾರ್ಯಕ್ರಮಗಳಾಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು ಸರ್. ಪೊಯ್ಯತ್ ಬೇಲ್ರವರಿಗೆ ಬಹಳ ಉತ್ತಮವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ರವರ ಮಹಾನ್ ಚಾರಿತ್ರ್ಯವಂತ, ಅಂದರೆ ಈಗಾಗಲೇ ಹೇಳಿದರು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಕುಂಜಿ ಅವರು ಹೇಳಿದರು, ಬೇರೆ ಬೇರೆ ಅಂದರೆ ಧರ್ಮದವರಲ್ಲದವರು ಪ್ರವಾದಿಯನ್ನು ಅರಿತುಕೊಂಡು ಅವರ ಲೇಖನಗಳ ಒಂದು ಇದನ್ನು ಜನರಿಗೆ ತಿಳಿಸುವ ಕಾರ್ಯ. ಅದರಲ್ಲಿಯೂ ಹೆಚ್ಚಾಗಿ ಮುಸ್ಲಿಂ ಬಾಂಧವರಲ್ಲಿ ಇಂಥ ಕಾರ್ಯಕ್ರಮ ಆದಾಗ ಮುಸ್ಲಿಂ ಭಾಷೆಯಲ್ಲಿ ಹೆಚ್ಚಾಗಿರ್ತದೆ ಪ್ರವಾದಿ. ಆದರೆ ಜಮಾತೆ ಇಸ್ಲಾಮಿ ಅದನ್ನು ಸ್ವಲ್ಪ ಮೀರಿಕೊಂಡು ಕನ್ನಡದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಒಂದು ಮಾಹಿತಿ ಮತ್ತು ಜನರಿಗೆ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವುದು ಮಸೀದಿ. ಹೌದು, ಕನ್ನಡದಲ್ಲಿ ಮಾಡಿದ್ರು. ಅದೊಂದು ಉತ್ತಮ ಕಾರ್ಯ. ಹೌದು, ನಮಾಜೆಲ್ಲ ಇಟ್ಕೊಂಡು ಎಲ್ಲ ಕನ್ನಡದಲ್ಲಿ ಆಗ್ತಿರೋದೊಂದು ಉತ್ತಮ ಕಾರ್ಯ. ಅದರೊಂದಿಗೆ ಶಿಕ್ಷಣಕ್ಕೆ ಕೂಡ ಆದ್ಯತೆ ನೀಡ್ತಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಜನರಿಗೆ, ಅದರಲ್ಲೂ ಮಹಿಳಾ ಕಾಲೇಜುಗಳನ್ನು ಸ್ಥಾಪಿಸಿ ಅವರಿಗೆ ಶಿಕ್ಷಣ ನೀಡುವಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ಉತ್ತಮ ಕಾರ್ಯ. ಅದರೊಂದಿಗೆ ಸಮಾಜಕ್ಕೆ ಮಾಹಿತಿಯನ್ನು ನೀಡುವ ಕಾರ್ಯ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂತಹ ಹಲವು ಕಾರ್ಯಕ್ರಮಗಳನ್ನು ನಾನು ಕಳೆದ ಕೆಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ನಮಗೆ ಪತ್ರಿಕೆಗೆ ಅವರು ಸುದ್ದಿ ಕಳಿಸ್ತಾರೆ, ನಾವು ಹಾಕ್ತಿರ್ತೇವೆ. ಕೆಲವೊಮ್ಮೆ ಬರೋದಿಲ್ಲ, ಕೆಲವರು ಬರುತ್ತೆ. ಹಾಗೆ ಉತ್ತಮ ಕಾರ್ಯ. ಅಂದರೆ ಇಲ್ಲಿಗೆ ಈಗಿನ ಸಮಾಜದಲ್ಲಿ ಎಲ್ಲ ಧರ್ಮಕ್ಕೂ ಅವರವರ ಧರ್ಮದ ಅವರವರ ನಂಬಿಕೆಗಳಿರ್ತದೆ. ಆ ನಂಬಿಕೆಗಳೊಂದಿಗೆ ನಾವು ಇತರ ಧರ್ಮಗಳ ವಿಚಾರಗಳನ್ನು ಕೂಡ ಅರಿತರೆ
ಅದು ತುಂಬ ಉಪಕಾರ ಅಂದರೆ ಉತ್ತಮವಾಗಿರ್ತದೆ. ಅಂದರೆ ಮೊದಲು ಒಂದು 20 ವರ್ಷದಿಂದ 25 ವರ್ಷದ ಹಿಂದೆ ಒಂದು ಸಾಮರಸ್ಯ ಅಂದರೆ ಯಾರು ಯಾವ ಧರ್ಮ ಅಂತ ಗೊತ್ತಿರ್ತಿರ್ಲಿಲ್ಲ. ಅಂದರೆ ನಾವು ಸಣ್ಣದಿರುವಾಗ ಎಲ್ಲ ಧರ್ಮದವರ ಒಟ್ಟಿಗೆ ಆಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದೆವು. ಅವರ ಮನೆಯಲ್ಲಿ ನನ್ನ ಊರು ಅಂತ ಎಣಿಸ್ಕೊಳ್ಳುವಾಗ ನನ್ನ ಕೊಣಾಜೆ ಅಂತ ಊರಲ್ಲಿ, ಗ್ರಾಮಚೌಡ ಅಂತ ಊರಲ್ಲಿ ಎಲ್ಲ ಧರ್ಮದವರು ಅವರ ಕಾರ್ಯಕ್ರಮ ಇರುವಾಗ ನಾವು ಅವರ ಮನೆಗೆ ಹೋಗೋದು, ಅವರ ಮನೆಯಲ್ಲಿ ಊಟ ಮಾಡ್ಕೊಂಡು ಬರುವುದು. ನಮ್ಮ ಜಾತ್ರೆ ಇದ್ದರೆ ಅವರೆಲ್ಲ ಬರ್ತಾರೆ, ಅವರು ನಾವು ಕೂಡ್ಕೊಳ್ತೇವೆ. ಅದ್ರ ಜೊತೆ ಅಲ್ಲಿ ನಮ್ಮಲ್ಲಿ ಒಂದು ಸಂತ ಚರ್ಚ್ ಇದೆ, ಅವೆ ಮರಿಯ, ಅಲ್ಲಿ ಕೂಡ ಹಾಗೆ ಸಾಂತ್ ಮರಿ ಇರುವಾಗ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಕೂಡ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಂದು ಕಾರ್ಯ ಆಗ್ತಿತ್ತು. ಆದರೆ ನಂತರದ ದಿನಗಳಲ್ಲಿ ಸ್ವಲ್ಪ ಅಂದರೆ ಹೊಸ ವಿಚಾರಗಳು, ಹೊಸ ಕಾರ್ಯಗಳಿದ್ರಿಂದಾಗಿ ನಮ್ಮಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ ಕೂಡ ಕಡಿಮೆ ಆಗ್ತಾ ಬಂತು. ಆದರೆ ಆ ಕಾರ್ಯವನ್ನು ಈಗ ಎಲ್ಲ ಧರ್ಮದವರು ಮಾಡಬೇಕು. ಈಗ ಜಮಾತ ಇಸ್ಲಾಮಿ ಯಾವ ರೀತಿ ಮಾಡ್ತಿದ್ದೆ ಅದೇ ರೀತಿ ಎಲ್ಲ ಧರ್ಮದವರು ಕೂಡ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಈಗ ದೀಪಾವಳಿ ಉತ್ಸವ ಆಗಲಿ ಅಥವಾ ಸೌಹಾರ್ದ ಇದು ಮಾಡ್ತಿದ್ದಾರೆ ಕಾರ್ಯಕ್ರಮವನ್ನು. ಎಲ್ಲ ಹಿಂದೂ ಮುಖಂಡರನ್ನು, ಕ್ರಿಸ್ತ ಮುಖಂಡರನ್ನು ಮತ್ತು ಮುಸ್ಲಿಂ ಮುಖಂಡರನ್ನು ಸೇರಿಸಿಕೊಂಡು ಇಂತಹ ಕಾರ್ಯಕ್ರಮಗಳು ತುಂಬ ಆದರೆ ನಮ್ಮಲ್ಲಿ ಪುನಃ ಅಂದರೆ ಸಾಮರಸ್ಯ ಇಲ್ಲ ಅಂತ ಇಲ್ಲ, ನಮ್ಮಲ್ಲಿ ಸಾಮರಸ್ಯ ಇದೆ. ಅದು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅಂತ ಒಂದು ಸಮಸ್ಯೆಗಳು ಬರ್ತದೆ. ಆವಾಗ ಅದಕ್ಕೆ ಅಂದರೆ ಮುಖ್ಯವಾಗಿ ಯುವ ಜನರಲ್ಲಿ ಅವರಲ್ಲಿ ಒಂದು ರೀತಿಯ ಸಾಮರಸ್ಯ ಮೂಡಿಸುವ ಕಾರ್ಯ ಆಗಬೇಕಾದ್ರೆ ಹೊಸ ಅವರ ಚಿಂತನೆಗಳೆಲ್ಲ ಆ ಚಿಂತನೆಗಳನ್ನು ಚೇಂಜ್ ಮಾಡಬೇಕು. ಮತ್ತು ಸಾಮಾಜಿಕ ಕೆಲವು ಮೌಢ್ಯಗಳನ್ನೆಲ್ಲ ತೆಗೆಯುವ ಕಾರ್ಯವನ್ನು ಮಾಡಬೇಕು. ಆ ಕಾರ್ಯವನ್ನು ಜಮಾತೆ ಇಸ್ಲಾಮಿ ಉಳ್ಳಾಲ ಘಟಕ ಮಾಡ್ತಿರುವುದು ಶ್ಲಾಘನೀಯ. ಅದರೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಅವರು ಹೇಳಿದರು, ಸಾಧಾರಣ ವರ್ಷಕ್ಕೆ 35 ಲಕ್ಷ ತನಕ ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ಸೇರಿಸಿಕೊಂಡು ಅವರಿಗೆ ಸಹಾಯ ಹಸ್ತ ನೀಡುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಂತಹ ಕಾರ್ಯಗಳು ನಡೆದಾಗ ಒಂದು ಜನರಲ್ಲಿ ಮತ್ತು ಸಮಾಜದಲ್ಲಿ ಒಂದು ಸಂಘಟನೆಯ ಮೇಲೆ ಉತ್ತಮ ನಂಬಿಕೆಗಳು ಬರ್ತದೆ. ಆ ನಂಬಿಕೆಗಳೊಂದಿಗೆ ನಾವು ಅವರೊಂದಿಗೆ ಸೇರಿಕೊಂಡು ಉತ್ತಮ ಸಾಮರಸ್ಯ ಸಮಾಜವನ್ನು ಕಟ್ಬೋದು. ಉಳ್ಳಾಲದಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳಾಗ್ತಿರೋದು ಉತ್ತಮ ಕಾರ್ಯ. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಅವರ ಮಹಾನ್ ಚಾರಿತ್ರ್ಯವಂತ ಸಂದೇಶದ ಅಭಿಯಾನ ಪ್ರತಿ ವರ್ಷ ನಡೆಸ್ತಿದ್ದಾರೆ. ಈ ವರ್ಷ ಕೂಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ. ಇದರಿಂದಾಗಿ ಎಲ್ಲರೂ ಇದನ್ನು ಅರಿತುಕೊಂಡು, ಎಲ್ಲ ಜಾತಿ ಧರ್ಮದವರು ಅರಿತುಕೊಂಡು ನಾವು ಒಂದೇ ಅಣ್ಣ ತಮ್ಮಂದಿರಾಗೆ ಬಾಳುವ ಒಂದು ಕೆಲಸ ಮಾಡಬೇಕು. ಮತ್ತು ಅವರ ಚಿಂತನೆಗಳನ್ನು ನಾವು ಅಳಿಸ್ಕೊಳ್ಬೇಕು. ಯಾವುದು ಬೇಕು ಅದನ್ನು ನಾವು ಅಳಿಸ್ಕೊಳ್ಬೇಕು. ನಮ್ಮಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಧರ್ಮದ ಜಾತಿಯ ಒಂದು ಧರ್ಮ ಗ್ರಂಥಗಳಿವೆ. ಅದರಲ್ಲಿ ಉತ್ತಮವನ್ನು ನಾವು ತಗೊಂಡು ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಒಂದು ಉತ್ತಮ, ಮುಖ್ಯವಾಗಿ ಮಾನವೀಯತೆಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ಆ ಮಾನವೀಯತೆಯನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಂಥ ಧಾರ್ಮಿಕದ ವಿಷಯದಲ್ಲಿ ನಾವು ತುಂಬ ಹಿಂದೆ. ಹಾಗೆ ಸಾಮಾಜಿಕದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ, ಚಟುವಟಿಕೆಗಳನ್ನು ಮಾಡ್ತಿರ್ತೇವೆ. ಆದರೆ ಧಾರ್ಮಿಕದಲ್ಲಿ ಸ್ವಲ್ಪ ಕಡಿಮೆ. ಹಾಗೆ ನನ್ನ ಸಣ್ಣ ಅನಿಸಿಕೆಗಳನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಸ್ಟೇಜಿನಲ್ಲಿರುವ ಎಲ್ಲರೂ ನಾನು ಒಮ್ಮೆಗೆ ಆಹ್ವಾನಿಸ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಹಿಂದೂ ಉಳ್ಳಾಳದ ಪರವಾಗಿ ಬಹಳ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಕಾರ್ಯಕ್ರಮದ ಮುಖ್ಯ ದಾರಿಗೆ ನಾವು ಬರ್ತಾ ಇದ್ದೇವೆ. ಪುಸ್ತಕ ಬಿಡುಗಡೆ ನಾನು ಶ್ರೀನಿವಾಸ್ ಹಿಂದಾಜಿ ಅವರೊಂದಿಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಅದು ನಮ್ಮ ಕಾರ್ಯರೂಪಕ್ಕೆ ಬಂದದ್ದು. ನಾನು ಶ್ರೀನಿವಾಸ್ ನಾಯಕ ಇಂದ್ರಜಿಯವರೊಂದಿಗೆ 2 ಮಾತನ್ನು ನಮ್ಮ ಶುಭ ಸಂದೇಶವನ್ನು ಹೇಳಿದರು. ಪ್ರವಾದಿ ಮೊಹಮ್ಮದ್ ಅವರ ಇಡೀ ಅವರೊಂದು ಈ ಒಂದು ವಿಶ್ವಕ್ಕಾಗಿ ಅವರ ತ್ಯಾಗ ಮತ್ತು ಮಾನವತಾವಾದಿಯಾಗಿ ಅವರು ಇವತ್ತೊಂದು ವಿಶ್ವಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟವರು. ಇವತ್ತು ನಾವು ಸರ್ವ ಜಾತಿ ಮತ ಭೇದ ಎಲ್ಲ ಧರ್ಮದವರು ಕೂಡ ಇವತ್ತು ಒಟ್ಟಾಗಿ ಜೀವನ ಮಾಡುವ ಈ ಸಂದರ್ಭದಲ್ಲಿ ಶಾಂತಿ ಪ್ರಕಾಶನ ಮೂಲಕ ಈ ಒಂದು ಪ್ರವಾದಿ ಮೊಹಮ್ಮದರ ಲೇಖನ ಸಂಕಲನಗಳನ್ನು ಇವತ್ತು ಬಿಡುಗಡೆ ಮಾಡುವ ಒಂದು ಅವಕಾಶ ನಮಗೆ ಸಿಕ್ಕಿರೋದು ಒಳ್ಳೆಯ ಅವಕಾಶ ಅಂತ ಹೇಳುತ್ತಾ 11:45 ಕಾರ್ಯಕ್ರಮ
ಆಗಬೇಕಿತ್ತು. ನಮಗೆ ದಾರಿಯಲ್ಲಿ ನಮಗೆ 10 ಗಂಟೆಗೆ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಪತ್ರಕರ್ತರ ಸಂಘದಲ್ಲಿ ಇದ್ದು ನಾವು 12 ಗಂಟೆ ಒಳಗೆ ಇಲ್ಲಿ ರೀಚ್ ಆಗಬೇಕಾದ್ರೆ ದಾರಿಯಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಇಷ್ಟು ವಿಳಂಬ ಆದಕ್ಕೆ ನಾವು ಕ್ಷಮೆಯನ್ನು ಕೇಳ್ತೇವೆ. ಇವತ್ತು ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡುವಾಗ ನಮಗೆ ಹಬ್ಬಗಳ ಸಾಲೇ ಸಾಲು. ನಮಗೆ ಮೊನ್ನೆ ಚೌತಿ ಹಬ್ಬ ಆಯಿತು, ಮತ್ತು ಮೋಂತಿ ಹಬ್ಬ ಆಯಿತು, ಈಗ ಸೋಮವಾರ ನಾವು ಈದ್ ಮಿಲಾದ್ ಹಬ್ಬ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸೂಕ್ತವಾದ ಸಮಯದಲ್ಲಿ ಜಮಾತೆ ಹಿಂದಿನವರು ನಮಗೆ ಒಂದು ಎಲ್ಲ ಜನರಿಗೆ ಪ್ರವಾದಿ ಮೊಹಮ್ಮದರ ಬಗ್ಗೆ ನಾವು ಇನ್ನಷ್ಟು ತಿಳಿದುಕೊಳ್ಳುವರಾಗಬೇಕು. ಅವರ ತ್ಯಾಗದ ಒಂದು ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ನಾವು ಎಲ್ಲ ಜಾತಿ ಧರ್ಮ ಮತ ಜನ ಒಟ್ಟಾಗಿ ಇದನ್ನು ಓದಿ ನಾವು ಒಟ್ಟಾಗಿ ಸಹಬಾಳ್ವೆಯ ಜೀವನವನ್ನು ಮಾಡುವಂತಾಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಅವರ ಕುರಿತಾಗಿ ಅವರ ಒಂದು ತ್ಯಾಗದ ವಿಷಯವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇವತ್ತು ಪುಸ್ತಕವನ್ನು ಹೊರತಂದಿರುವುದಕ್ಕಾಗಿ ನಾನು ಜಮಾತೆ ಹಿಂದ್ ಇಸ್ಲಾಮಿಯವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಾವು ಕೂಡ ಹಾಗೆ ಪ್ರತಿಯೊಬ್ಬರು ಮಾನವತಾವಾದಿಗಳಾಗಿ ಬದುಕಬೇಕು ಎಂಬುದೇ ಅವರ ಸಂದೇಶವಾಗಿದೆ. ನಾವು ಕೂಡ ಜಾತಿ ಮತ ಕಂದರವನ್ನು ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಜೀವನವನ್ನು ಮಾಡಿದರೆ ಈ ದೇಶ, ಈ ರಾಷ್ಟ್ರ ಅಭಿವೃದ್ಧಿ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗಾಗಿ ಅವರ ಈ ಒಂದು ಸಂದೇಶವನ್ನು ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಾನು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇಂದಿನ ಈ ಪುಸ್ತಕ ಬಿಡುಗಡೆ ಮಾಡಿ ನಮಗೆ ನಮ್ಮ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಕೃತಜ್ಞತೆಗಳು ಶ್ರೀನಿವಾಸರವರೇ. ಇನ್ನು ನಮ್ಮ ಕಾರ್ಯಕ್ರಮ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಪ್ರಪ್ರಥಮವಾಗಿ ನಮ್ಮ ಈ ಪುಸ್ತಕ ಬಿಡುಗಡೆ ಮಾಡಿದಂತಹ ಶ್ರೀನಿವಾಸ್ ಕಾಮತಿ ನಾಯಕ್ ಇಂದಜಿ ಅವರಿಗೆ ನಾನು ಬಹಳ ಹೃತ್ಪೂರ್ವಕವಾಗಿ ಜಮಾತಿ ಇಸ್ಲಾಮಿ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಸಂದೇಶವನ್ನು ಇಟ್ಟಂತಹ ಜಮಾತ್ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಕುಂಜಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ವಸಂತ್ ಕೊಣಜೆಯವರಿಗೂ ಕೂಡ ಈ ಸಂದರ್ಭದಿಂದ ಬಹಳ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯದರ್ಶಿಯಾದಂತಹ ಶಶಿಧರ್ ಮೊಯ್ಯತ್ ಬೈ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಒಳ್ಳೆಯ ಜಮಾತಿ ಇಸ್ಲಾಮಿ ಸೆಕ್ರೆಟರಿ ಆದಂತಹ ಕಾರ್ಯದರ್ಶಿಯಾದಂತಹ ಇಲ್ಯಾಸ್ ಇಸ್ಮಾಯಿಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಜಮಾತಿ ಇಸ್ಲಾಮಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಕೋರುತ್ತಾ, ಮಾಧ್ಯಮ ರಂಗ ನನ್ನ ಮಿತ್ರರು ಬಹಳಷ್ಟು ನೀವು ಬಂದಿದ್ದೀರಿ, ಕಾರ್ಯಕ್ರಮಕ್ಕೆ ಸಮಯಕ್ಕೆ ಬಂದಿದ್ದೀರಿ. ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಹಳಷ್ಟು ಸಮಯಕ್ಕೆ ಬಂದು ಸಹಕರಿಸಿದ್ದೀರಿ. ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಕೋರುತ್ತಾ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತ ಆಗಿದೆ.